ದಕ್ಷ ಅಧಿಕಾರಿ ವರ್ಸಸ್ ಎಲ್ಲ ಒಂದು ಕಡೆಯಲ್ಲಿ ಈಗಾಗಲೇ ಗೂಂಡಾ ಸಚಿವರು ಕಾಣ್ತಾ ಇರುವಂತದ್ದು. ಆದ್ರೆ ಈ ವಿಚಾರಗಳನ್ನು ಮಾತಾಡಲೇಬೇಕು. ಒಂದು ಕಡೆಯಲ್ಲಿ ಈಗಿನ ದಿನಗಳಲ್ಲಿ ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾ ಇರುವಂತಹ ಸರ್ಕಾರ, ಘನ ಸರ್ಕಾರ ಏನ್ ಮಾಡ್ತಾ ಇದೆ, ಮಹಿಳೆಯರನ್ನು ಎಲ್ಲೊಂದ್ ಕಡೆಯಲ್ಲಿ ರಕ್ಷಣೆಗೆ ಮುಂದಾಗ್ತಾ ಇದೆ ಅನ್ನುವಂಥದ್ದು ಹೇಳ್ತಾ ಇರುವಂತದ್ದು. ಮಹಿಳಾ ದೌರ್ಜನ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾ ಇದೆ ಅನ್ನುವಂಥದ್ದು. ಆದ್ರೆ ತನ್ನ ಸರ್ಕಾರದಲ್ಲಿ ದಕ್ಷ ಅಧಿಕಾರಿಯೊಬ್ಬರನ್ನು ಈ 1 ಗಂಟೆಯಲ್ಲಿ ಯಾವ ರೀತಿಯಲ್ಲಿ ಒಂದು ವರ್ಗಾವಣೆಯ ಮೂಲಕ ಅವರ ಅಧಿಕಾರದ ದರ್ಪವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನೋಡಿದ್ರಿ. ಆದ್ರೆ ಅದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇಬ್ರು ಅತಿಥಿಗಳು ಸ್ಟುಡಿಯೋದಲ್ಲೇ ಜಾಯ್ನ್ ಆಗಿದ್ದಾರೆ. ಒಬ್ರು ಸುಹರ್ಷ ಭಟ್, ಹಾಗೇನೆ ರಮ್ಯಾ ರಾಜೇಶ್ ನಾಯಕ್ ಅವರು ನಮ್ಮ ಸ್ಟುಡಿಯೋದಲ್ಲೇ ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಈಗಾಗಲೇ ಒಂದು ಕಡೆಯಲ್ಲಿ ಅನುಪಮ ಅನ್ನುವಂಥದ್ದು ದಕ್ಷ ಅಧಿಕಾರಿ ಕೂಡ ಹೌದು. ಒಂದು ಕಡೆಯಲ್ಲಿ ಬಳ್ಳಾರಿಯಲ್ಲಿ ಬಹಳಷ್ಟು ಅವರ ಒಂದು ಕಾರ್ಯವೈಖರಿಗೆ ಬಹಳಷ್ಟು ಜನರು ಸಪೋರ್ಟ್ ಅನ್ನು ಮಾಡ್ತಾ ಇದ್ರು. ಮತ್ತೆ ಈಗಿನ ದಿನಗಳಲ್ಲಿ ಯಾಕೆ ವರ್ಗಾವಣೆಯನ್ನು ಮಾಡುವಂಥದ್ದು, ಅದು ಈ ಸಚಿವರ ಒಂದು ಇಲ್ಲಿ ಕೈವಾಡ ಇದೆ, ಇವರಿಗೋಸ್ಕರ ಇಲ್ಲಿ ವರ್ಗಾವಣೆ ನಡೆಸಲಾಯಿತು, ಒಂದು ಅವರ ಕರೆಯನ್ನು ಎಲ್ಲ ಒಂದ್ ಕಡೆಯಲ್ಲಿ ಸ್ವೀಕರಿಸಿದ ಕಾರಣ ಇಲ್ಲಿ ಒಂದು ವರ್ಗಾವಣೆಗೆ ಅವರು ಮುಂದಾಗಿದ್ದಾರೆ ಅನ್ನುವಂಥದ್ದು ಒಂದು ಕಡೆಯಲ್ಲಿ. ಆದ್ರೆ ಈ ಹಿಂದೆಯೂ ನೋಡ್ತಾ ಇದ್ರೆ ಈ ಸಚಿವರ ಮೇಲೆ ಬಹಳಷ್ಟು ಆರೋಪಗಳಿದೆ. ಒಂದ್ ಕಡೆಯಲ್ಲಿ ಬಹಳಷ್ಟು ಪೊಲೀಸ್ ಅಧಿಕಾರಿಗಳನ್ನು, ದಕ್ಷ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದಂತ ಕೀರ್ತಿಯು ಕೂಡ ಈ ಒಂದು ಗೂಂಡಾ ಸಚಿವರಿಗೆ ಸಲ್ಲುತ್ತೆ ಅನ್ನುವಂಥದ್ದು ಒಂದು ಕಡೆಯಲ್ಲಿ. ಆದ್ರೆ ಈ ಎಲ್ಲಾ ವಿಚಾರಗಳನ್ನು ಮಾತಾಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ಇಬ್ರು ಮಹಿಳಾ ಮಣಿಯರಿದ್ದಾರೆ. ಎಸ್, ಈಗಾಗಲೇ ಮಾತಾಡೋದಾದ್ರೆ ಅನುಪಮ ಶೆಣೈ ಅವರು ಬಹಳಷ್ಟು ದಕ್ಷ ಅಧಿಕಾರಿ ಕೂಡ ಹೌದು. ಅವರೊಬ್ರು ಮಧ್ಯಮ ವರ್ಗದಿಂದ ಬೆಳೆದು ಬಂದಂತ ಅಧಿಕಾರಿ ಅಂತ ಹೇಳ್ಬೋದು. ಎಲ್ಲಾ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಜನರಿಗೆ ಗೊತ್ತಾಗ್ಲಿಕ್ಕಿಲ್ಲ ಇಂಥ ಒಂದು ದಕ್ಷ ಅಧಿಕಾರಿ ನಮ್ಮ ಜಿಲ್ಲೆಯಲ್ಲಿ ಇದ್ರು ಅನ್ನುವಂಥದ್ದು. ಈಗಿನ ದಿನಗಳಲ್ಲಿ ಈ ವಿಚಾರದಲ್ಲಿ ಒಂದಷ್ಟು ಮಾಧ್ಯಮಗಳಲ್ಲಿ ಪ್ರಸಾರವಾದ ನಂತರ ಗೊತ್ತಾಗಿದೆ ಒಂದ್ ಕಡೆಯಲ್ಲಿ. ಆದ್ರೆ ಇಂಥ ದಕ್ಷ ಅಧಿಕಾರಿಗಳನ್ನು ಮಹಿಳೆಯರಿಗೆ ಒಂದ್ ಕಡೆಯಲ್ಲಿ ಸರ್ಕಾರ ಬಹಳಷ್ಟು ಪ್ರೋತ್ಸಾಹ ನೀಡ್ತಾ ಇದೆ, ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ತಾ ಇದೆ ಅನ್ನುವಂಥದ್ದು. ಆದ್ರೆ ಎಲ್ಲಿ ಕಾಳಜಿ ವಹಿಸ್ತಾ ಇದೆ ಅಂತ ಅನಿಸ್ತಾ ಇದೆ ತಮಗೆ? ಮಹಿಳಾ ಸಬಲೀಕರಣ ಅಂತ ಹೇಳ್ತಾ ಇದೆ ಸರ್ಕಾರ, ಹೊರತು ಮಹಿಳಾ ಸಬಲೀಕರಣ ಆಗ್ತಾ ಇಲ್ಲ. ಮಹಿಳಾ ಸಬಲೀಕರಣದ ಬದಲು ಮಹಿಳಾ ಅಬಲೀಕರಣ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲು ಹೆಂಗಸರು ಹೊರಗೆ ಹೋಗ್ತಾ ಇರ್ಲಿಲ್ಲ, ಸಮಾನವಾದ ಹಕ್ಕಿದೆ ಅಂತ ಹೇಳಿ ಈಗ ಓದಿನಲ್ಲಿ ಎಲ್ಲ ಆಸಕ್ತಿ ವಹಿಸಿ ಈಗ ಹೆಂಗಸರು ಮುದ್ದೆ ಬರ್ತಾ ಇದ್ದಾರೆ. ಇಂಥ ಒಂದು ಸಮಯದಲ್ಲಿ ಇಂಥ ಒಂದು ಮಧ್ಯಮ ವರ್ಗದ ಒಂದು ಹೆಣ್ಣು ಮಗಳು, ಅದನ್ನು IAS, ಅದು ಕೇವಲ ಈಗ ರಾಜಕಾರಣವಾದ್ರೆ ಹಣ ಕೊಟ್ಟು ತಗೊಳ್ಬೋದು, ರಾಜಕೀಯದಲ್ಲಿ ಒಂದು ಅಧಿಕಾರವನ್ನು ಸ್ಥಾಪಿಸ್ಕೊಳ್ಬೋದು. ಅದೇ ಒಂದು IAS ಆದ್ರೆ ಒಂದು ಹಣವನ್ನು ಕೊಟ್ಟು ತಗೊಳ್ಳುವಾಗಿಲ್ಲ, ಕಷ್ಟಪಟ್ಟು ಓದಿ ತಮ್ಮ ಬುದ್ಧಿಮತ್ತೆಯಿಂದ ಪಾಸ್ ಮಾಡಬೇಕಾದಂಥ ಪರಿಸ್ಥಿತಿ. ಹಾಗಿರ್ಬೇಕಾದ್ರೆ ಒಂದು ಹೆಣ್ಣು ಮಗಳು IAS ವನ್ನು ಪಾಸ್ ಮಾಡಿದಂತ ಒಂದು ಹೆಣ್ಣು ಮಗಳಿಗೆ ಅವಳ ದಕ್ಷತೆಗೆ ಅವರು ಬೆಲೆ ಕೊಡದೆ ಈ ರೀತಿ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ಅಲ್ಲ, ಒಂದ್ ಕಡೆಯಲ್ಲಿ ಈಗಾಗಲೇ ನೀವು ನೋಡಿರ್ಬೋದು, ಮಹಿಳಾ ದೌರ್ಜನ್ಯ ಅಂದ್ರೆ ಎಲ್ಲಾ ಕಡೆಯಲ್ಲಿ ಯಾವ ರೀತಿಯಲ್ಲಿ ಆಗುವಂತ ಮಾನಸಿಕವಾಗಿ, ದೈಹಿಕವಾಗಿರ್ಬೋದು, ಅಥವಾ ಈಗಿನ ದಿನಗಳಲ್ಲಿ ಇಂಥ ಉತ್ತಮ ವರ್ಗದ ಅಧಿಕಾರಿಗಳ ಮೇಲೆ ಸವಾರಿ ಮಾಡುವಂಥದ್ದು ಸಚಿವರುಗಳು, ಇದೆಲ್ಲವೂ ಒಂದು ಕಡೆಯಲ್ಲಿ ಹಿಂಸೆ ಅಂತ ಅನಿಸ್ತಾ ಇಲ್ವಾ? ಅಥವಾ ಈ ಮಹಿಳಾ ದೌರ್ಜನ್ಯದ ಬಗ್ಗೆ ಮಹಿಳಾ ಸಂಘಟನೆಗಳು ಏನ್ ಮಾಡ್ತಾ ಇದೆ ಅನ್ನುವಂತ ಒಂದು ಕಡೆಯಲ್ಲಿ? ಅದೇ ಮೊನ್ನೆ ಪಬ್ ದಾಳಿ ಆಯ್ತು. ಪಬ್ ದಾಳಿ ಆದಾಗ ಇಡೀ ದೇಶದ ಎಲ್ಲಾ ಸಂಘಟನೆಗಳು ಎದ್ದು ಬಂದು ಬಹಳಷ್ಟು ಅದರ ಬಗ್ಗೆ ಮಾತಾಡ್ತವೆ, ಒಂದು ಕಡೆಯಲ್ಲಿ ಪ್ರೊಟೆಸ್ಟ್ಗಳನ್ನು ಮಾಡಿದ್ದಾರೆ. ಅದೇ ಒಂದು ದಕ್ಷ ಅಧಿಕಾರಿ, ನೈತಿಕತೆಯಿಂದ ಸಾಕ್ತಾ ಇದ್ದ ಒಂದು ಅಧಿಕಾರಿಗೆ ಒಂದು ಅನ್ಯಾಯ ಆದಾಗ ಎಷ್ಟು ಸಂಘಟನೆಗಳು ಮುಂದೆ ಬಂದಿದಾವ ಅನ್ನೋ ಪ್ರಶ್ನೆ ಬರ್ತದೆ. ಆದ್ರೆ ಪಬ್ ದಾಳಿಗೆ ಅಷ್ಟು ಸಂಘಟನೆಗಳು ಈ ಒಂದು ಅಧಿಕಾರಿಗೆ ಅನ್ಯಾಯ ಆದಾಗ ಬರ್ಲಿಲ್ಲ ಅಂತ ಒಂದು ನಿಮ್ಮ ಅನಿಸಿಕೆ. ಒಂದು ಕಡೆ ನಾವು ಈಗಿನ ಹಿಂದಿನ ದಿನಗಳಲ್ಲಿ ನೋಡಿದ್ರೆ ರವಿಕುಮಾರ್ ಅನ್ನುವಂಥದ್ದು ಒಬ್ರು ದಕ್ಷ ಅಧಿಕಾರಿಯನ್ನು ನಾವು ಯಾವ ರೀತಿಯಲ್ಲಿ ಅವರ ಒಂದು ಅಂತ್ಯ ಆಯಿತು ಅನ್ನುವಂಥದ್ದು, ಇದೀಗ ಈ ಒಂದು ಸರದಿಯಿಂದ ಹೊರಬಂದ ಕೆಲವೇ ದಿನಗಳಲ್ಲಿ ಇದೀಗ ದಕ್ಷ ಅಧಿಕಾರಿಯ ವರ್ಗಾವಣೆ, ಅದೇ ರೀತಿಯ ಒಂದು ಅಷ್ಟು ಚಟುವಟಿಕೆಗಳು, ಕಾರ್ಯವೈಖರಿಗಳು ಕಾಣ್ತಾ ಇದ್ದಾವೆ. ಇದೊಂದು ಒಳ್ಳೆಯ ಲಕ್ಷಣ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಘನ ಸರ್ಕಾರ ಬಹಳಷ್ಟು ವಿಚಾರಗಳಲ್ಲಿ ಮಾತಾಡ್ತೇವೆ, ನಾವು ನಿಯತ್ತಿನವರು, ನಾವು ಏನು ಕರಪ್ಷನ್ಗೆ ಎಡೆ ಮಾಡಿ ಕೊಡೋದಿಲ್ಲ ಅನ್ನೋದು. ಇದು ಏನು ಅಂತ ಅನಿಸ್ತದೆ ತಮಗೆ? ಇದು ನಾವು ನೋಡ್ತಾ ಇದ್ರೆ ಇಲ್ಲಿ ನ್ಯಾಯವಾಗಿ ನಡೆಯುವ ಒಂದು ಕೆಲಸಕ್ಕೆ ಅಡೆತಡೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ
ಯಾವುದೇ ರೀತಿ ಒಳ್ಳೆಯ ಒಂದು ಭಾವನೆ, ಒಳ್ಳೆಯ ಒಂದು ಕೆಲಸ ಮಾಡಿ ನಾವು ತೋರಿಸ್ತೇವೆ, ಮಹಿಳೆಯರು ತೋರಿಸ್ತಾರೆ ಅಂತ ಹೇಳಿ ಮುಂದೆ ಬರುವಾಗ ಈ ರೀತಿ ಅಡೆತಡೆಗಳು ಸಹಜವಾದದ್ದು. ಹಾಗಾಗಿ ನಮ್ಮ ಅಭಿಪ್ರಾಯ ನಾವಂದ್ರೆ GSB ಹಿತರಕ್ಷಣಾ ವೇದಿಕೆಯಿಂದ ಮಹಿಳಾ ಸಂಘಟನೆಕಾರ ನಾವು ಕೂಡ ಆಗಿ ನಾವು ಅವರಿಗೆ ಏನು ಹೇಳ್ಬೇಕಂದ್ರೆ, ಎಲ್ಲಿ ಮಹಿಳಾ ಸಂಘಟನೆಗಳು ಉಂಟು ಅವರೆಲ್ಲರೂ ಮುಂದೆ ಬಂದು ಈ ರೀತಿ ಯಾಕೆ ಆಗ್ತದೆ ಮಹಿಳೆಯ ಮೇಲೆ ದೌರ್ಜನ್ಯ, ಈ ರಾಜಕೀಯ ಈ ಸ್ಥಾನಮಾನದಲ್ಲಿ ಇರುವವರು ಯಾಕೆ ಈ ರೀತಿ ವರ್ತಿಸ್ತಾರೆ, ಸಾಧಾರಣವಾದ ಈಗ ಕೆಳಗಿನ ಮಟ್ಟದ ಕೆಲವರು ಕಷ್ಟದಲ್ಲಿ ಓದಿ ಬಂದು IAS ಮಾಡಿ ಬಂದ ನಂತರ ಅವರಿಗೆ ಒಂದು ಆಸೆ ಇರ್ತದೆ, ತಂದೆ ತಾಯಿಯವರಿಗೆ ನನ್ನ ಮಗಳು ಅದು ಆಗಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಆದರೆ ಈಗಿನ ಕಾಲದಲ್ಲಿ ಮಹಿಳೆಯರು IAS ಆಗ್ಲಿಕ್ಕೆ ಮುಂದುವರ್ಲಿಕ್ಕೆ ಹೆದರ್ತಾರೆ. ಅರ್ಧ ತಂದೆ ತಾಯಿಯವರೇ ಕಾರಣ. ಯಾಕಂದ್ರೆ ತಂದೆ ತಾಯಿಯವರು ಧೈರ್ಯ ಕೊಡ್ಲಿಕ್ಕೆ ನಮ್ಗೆ ಇಲ್ಲಿ ಈಗ ನಮ್ಗೆ ಕಾಣ್ತಾ ಇರೋದನ್ನ ನಾವು ನೋಡ್ಬೋದಲ್ವಾ, ಏನಂದ್ರೆ ಯಾರು ಮಹಿಳೆಗೆ ಯಾವುದೇ ರೀತಿಯಲ್ಲಿ ಸಹಕಾರ ಕೊಡ್ತಾ ಇಲ್ಲ, ಮುಂದೆ ಹೋಗುವಷ್ಟರಲ್ಲಿ ಅವರನ್ನು ತಡಿತಾರೆ. ಹೀಗೆ ಇರುವಾಗ ಯಾರು ತಾನೇ ಮುಂದೆ ಬರ್ಲಿಕ್ಕೆ ಇಷ್ಟ? ಸರಿ, ಒಬ್ರು ಕಾಲರ್ಸ್ ಇದ್ದಾರೆ. ಎಸ್, ಹಲೋ 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 ನಮಸ್ತೆ. ಹಲೋ ಹಲೋ ನಮಸ್ತೆ. ಹಾ ನಮಸ್ತೆ, ಹೇಳಿ ಸರ್. ತಮ್ಮ ಹೆಸರು? ನನ್ನ ಹೆಸರು ವಾಣಿಮಲ್ಯ ಅಂತ, ಪೆರಡೂರಿಂದ ಮಾತಾಡ್ತೀನಿ. ಈಗಾಗಲೇ ಬಹಳಷ್ಟು ವಿಚಾರಗಳನ್ನು ನೀವು ನೋಡಿರ್ಬೋದು. ಅನುಪಮಾ ಶೆಣೈ ಅವರ ಒಂದು ವಿಚಾರದಲ್ಲಿ ಮಾತಾಡೋದಾದ್ರೆ, ಎಲ್ಲೋ ಒಂದ್ ಕಡೆಯಲ್ಲಿ ಮಹಿಳಾ ಸಬಲೀಕರಣ, ಎಲ್ಲೋ ಒಂದ್ ಕಡೆಯಲ್ಲಿ ಹೇಳ್ತಾ ಇರುವಂತದ್ದು ಘನ ಸರ್ಕಾರ ಬಹಳಷ್ಟು ಅದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದೆ. ಆದ್ರೆ ಘನ ಸರ್ಕಾರಕ್ಕೆ ಇದೆಲ್ಲ ಕಾಣ್ತಾ ಇಲ್ವಾ ಒಂದ್ ಕಡೆಯಲ್ಲಿ ಅನ್ನುವಂಥದ್ದು? ಸರ್, ಈಗ ನಡೆಯುವುದೆಲ್ಲವೂ ಕೂಡ ಅಂತದೇ ಸರ್. ನೋಡಿ, ಶಾಲೆಯಲ್ಲಿ ಸಣ್ಣದಿರುವಾಗ ಮಕ್ಕಳಿಗೆ ನೈತಿಕತೆ ಬಗ್ಗೆ ಮಾಸ್ಟ್ರು ಹೇಳ್ತಾರೆ, ಮನೆಯಲ್ಲಿ ತಾಯಿ ತಂದೆ ಹೇಳ್ತಾರೆ. ಇದೆಲ್ಲ ನೋಡುವಾಗ ನೈತಿಕತೆ ಎಲ್ಲಿಂಟು? ಆ ಮಕ್ಕಳು ದೊಡ್ಡದಾದ ನಂತರ ಅವರು ಇಂಥ ಕೆಲ್ಸಕ್ಕೆಲ್ಲ, ಇಷ್ಟಿಷ್ಟು ದೊಡ್ಡ ಕೆಲ್ಸಕ್ಕೆಲ್ಲ ಬರುವಾಗ ಇಂಥದ್ದೆಲ್ಲ ನಡೆದ್ರೆ ಅವರ ಮೇಲೆ ಏನು ಪರಿಣಾಮ ಬೀರ್ತದೆ ನೋಡಿ, ನೀವು ಆಲೋಚನೆ ಮಾಡಿ. ಸರ್ಕಾರ ಮಹಿಳೆಯರಿಗೆ 33% ಮೀಸಲಾತಿ ಕೊಡ್ಬೇಕು ಅಂತ ಹೇಳ್ತಾರೆ. ಕೊಟ್ರು ಅವರ ಒಳ್ಳೆ ಕೆಲಸ ಮಾಡ್ತಾ ಇರುವಾಗ, ದಕ್ಷತೆಯಿಂದ ಮಾಡ್ತಾ ಇರುವಾಗ ಅವರಿಗೆ ಇಂತ ಕಷ್ಟ ಕೊಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮಹಿಳೆ ಮುಂದೆ ಬರೋದು ಹೇಗೆ ಸರ್? ಅಲ್ಲ, ಒಂದು ಕಡೆಯಲ್ಲಿ ಈಗ ಪರ್ಸೆಂಟೇಜಿನ ಮೂಲಕ ಅವರು ಮಹಿಳಾ ಮೀಸಲಾತಿಯನ್ನು ಇಟ್ಟಿದ್ದಾರೆ, ಅದು ಪೂರ್ಣವಾಗಿ ಬಳಕೆ ಆಗ್ತಾ ಇದೆ ಅಥವಾ ಅದು ಒಂದು ಮೀಸಲಾತಿ ಅನ್ನೋದು ಕಾಟಾಚಾರಕ್ಕೆ ಅಂತ ಅನಿಸ್ತಾ ಇಲ್ವಾ ಎಲ್ಲ ಒಂದ್ ಕಡೆ? ಹಾಗಾದ್ರೆ ಹೌದು ಸರ್, ಎಲ್ಲ ಕಾಟಾಚಾರ, ಎಲ್ಲ ಢೋಂಗಿ. ಯಾಕಂತ ಹೇಳಿದ್ರೆ ಒಬ್ರು ನಿಜವಾಗಿ ಒಬ್ರು ಈಗ ಪಂಚಾಯತ್ ಅಧ್ಯಕ್ಷವ ಅಥವಾ ಏನೇ ಒಂದು ರಾಜಕೀಯದಲ್ಲಿ ಅವ್ರು ಮುಂದೆ ಬರ್ತಾರೆ ಅಂತ ಹೇಳಿದ್ರೆ ಅವರಿಗೆ ಖಂಡಿತಕ್ಕೂ ಬರ್ಲಿಕ್ಕೆ ಬಿಡುದಿಲ್ಲ. ಇವರು ಯಾರು ಅದ್ರಲ್ಲಿ ಮೇನ್ ಯಾರಿದ್ದಾರೆ ಅವ್ರು ಹೇಳಿದಾಗೆ ಇವರು ಕೇಳ್ಬೇಕು. ಅವರಿಗೆ ಹುದ್ದೆ ಮಾತ್ರ ದೊಡ್ಡದು, ಅವರಿಂದ ಏನೂ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ರಬ್ಬರ್ ಸ್ಟ್ಯಾಂಪ್ ತರ ಸರ್. ಈಗ ಅನುಪಮಾ ಶೆಣೈ ಬಗ್ಗೆ ಹೇಳುದಾದ್ರೆ, ಅವರು ಎಷ್ಟು ಕಷ್ಟದಲ್ಲಿ ಅವರ ತಂದೆ ಒಂದು ಕ್ಯಾಂಟೀನ್ ನಡೆಸಿ ಅವರು ಆ ಹೋಟ್ಲನ್ನಿಟ್ಟು ಆ ಮಕ್ಕಳನ್ನು ಬೆಳೆಸಿ ವಿದ್ಯೆ ಬುದ್ಧಿ ಕೊಟ್ಟು ಇಷ್ಟು ದೊಡ್ಡ ಹುದ್ದೆಗೆ ಬಂದಿದ್ದಾರೆ. ಹಾಗಾದ್ರೆ ಅವ್ರು ಏನೋ ಕನಸು ಕಂಡಿರ್ಬೋದು, ತಾನು ಒಂದು ದೊಡ್ಡ ಹುದ್ದೆಯಲ್ಲಿ ಬಂದು ಈ ಸಮಾಜಕ್ಕೆ ಒಳ್ಳೆ ಕೆಲಸವನ್ನು ಮಾಡಬೇಕು ಅಂತ ಹೇಳ್ಕೊಂಡು. ಈ ರೀತಿ ಎಲ್ಲ ಮಾಡಿದ್ರೆ ಹೇಗೆ ಸರ್? ಒಂದು ಕಡೆ ಈಗಿನ ಒಳ್ಳೆ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ವರ್ಗಾವಣೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಅನ್ನುವಂಥದ್ದು. ಆದ್ರೆ ಇದು ಮೊದಲನೇ ಬಾರಿ ಎಲ್ಲ ನೋಡಿ. ಈಗ ಮೊನ್ನೆ ಅಣ್ಣಾಮಲೈಯವರಿಗೆ ಕೂಡ ಹಾಗೆ, ಅವ್ರು ಸಹ ಒಬ್ರು ದಕ್ಷ ಅಧಿಕಾರಿ ಅಲ್ವಾ. ನಾನು GSB ಸಮಾಜ ಅಂತ ಹೇಳುದಿಲ್ಲ, ಪ್ರತಿಯೊಂದು ಸಮುದಾಯದಲ್ಲಿಯೂ ಕೂಡ ಇದು ಇದೆ. ಹೀಗೆ ಆಗ್ಬಾರ್ದಲ್ಲ ಸರ್? ಅನುಪಮಾ ಶೆಣೈ ಮಹಿಳಾ ಸಂಘಟನೆಗಳು ಬಹಳಷ್ಟು ಒಂದು ಕಡೆಯಲ್ಲಿ ಪ್ರೊಟೆಸ್ಟ್ ಮಾಡ್ತವೆ, ಒಂದು ಕಡೆಯಲ್ಲಿ ಯಾವುದೋ ಒಂದು ಕೋಮುವಾದಕ್ಕೆ ಪ್ರಚೋದನಕಾರಿಯಾಗಿರ್ಬೋದು, ಕೋಮುವಾದದ ಬಗ್ಗೆ ಮಾತಾಡಿದ್ರೆ ಬಹಳಷ್ಟು ಬೀದಿಗಿಳಿದು ಪ್ರಚಾರ ಮಾಡ್ತಾರೆ, ಒಂದಷ್ಟು ಪ್ರತಿಭಟನೆ ಮಾಡ್ತಾರೆ. ಎಲ್ಲೋ ಒಂದು ಕಡೆಯಲ್ಲಿ ಮಾಧ್ಯಮಗಳಲ್ಲಿ ಒಂದು ಸುದ್ದಿ ಬರುತ್ತೆ, ನಮ್ಮ ಒಂದು ಹೈಲೈಟ್ ಆಗತ್ತೆ ಅನ್ನೋದು. ಆದ್ರೆ ಈ ವಿಚಾರದ ಒಂದು ದಕ್ಷ ಅಧಿಕಾರಿ ಬಗ್ಗೆ ಇಷ್ಟೆಲ್ಲ ನಡೆದ್ರು ಯಾರು ಒಂದು ಕಡೆಯಲ್ಲಿ ಅದರ ಬಗ್ಗೆ ಒಂದು ಪ್ರತಿಭಟನೆ ಮಾಡುವಂತದ್ದು ಯಾರು ಮುಂದಾಗ್ತಾ ಇಲ್ಲ ಅನ್ನುವಂಥದ್ದು ಎಂತ ದುರಂತ ಅಂತ ಅನಿಸ್ತಲ್ವಾ? ಒಂದು ಕಡೆ ದುರ್ದೈವ್ಯ, ಅದು ನಮ್ಮ ದುರ್ದೈವ್ಯ. ಯಾಕೆ ಗೊತ್ತುಂಟಾ ನೋಡಿ, ಈಗ ಮೀಡಿಯಾದವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾನ್ ನೋಡ್ತಾ ಇದ್ದೇನೆ. ಆದ್ರೆ ಒಂದೇ ಏನ್ ಗೊತ್ತುಂಟಾ, ಆ MLA ಊರಲ್ಲಿ ನೋಡಿ ಅವರ ಕುಡ್ಬಿ ಜನಾಂಗದವರೇ ಎಷ್ಟು ಅವರ ಬಗ್ಗೆ ವಿರುದ್ಧ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನೀವು ನೋಡಿರ್ಬೋದಲ್ವಾ ಟಿವಿಯಲ್ಲೆಲ್ಲ. ಹಲೋ ಹೇಳಿ. ಹಲೋ ಸರಿ, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಸ್, ಈಗಾಗಲೇ ಅವರು ಹೇಳಿದಂತ ರೀತಿಯಲ್ಲಿ ಮಾತಾಡೋದಾದ್ರೆ, ದಕ್ಷ ಅಧಿಕಾರಿಗಳಿಗೆ ಎಲ್ಲ ಒಂದ್ ಕಡೆಯಲ್ಲಿ ಅವಕಾಶಗಳು ಕಡಿಮೆ ಇದೆ, ಎಲ್ಲ ಒಂದ್ ಕಡೆಯಲ್ಲಿ ಕರಪ್ಷನ್ಗೆ ಎಲ್ಲ ಕಡೆಯಲ್ಲಿ ಹಾದಿ ಸುಗಮವಾಗ್ತದೆ. ಅಂದ್ರೆ ಎಲ್ಲೋ ಒಂದ್ ಕಡೆಯಲ್ಲಿ ಅವ್ಯವಹಾರ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ.
ಇದಕ್ಕೆ ಮಹಿಳೆ ಅನ್ನುವಂಥದ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದ್ ಕಡೆಯಲ್ಲಿ ಪುರುಷ ಸಮಾಜ ಒಂದ್ ಕಡೆಯಲ್ಲಿ ಅದಕ್ಕೆ ಹೋಗ್ಬಹುದು. ಆದ್ರೆ ಇದೆಲ್ಲದಲ್ಲೂ ಒಂದ್ ಕಡೆಯಲ್ಲಿ ಮುಂದಿನ ದಿನಗಳಲ್ಲಿ ಇಂಥ ಮಹಿಳೆಯರಿಗೆ ಅಥವಾ ಇಂಥ ಅಧಿಕಾರಿಗಳಿಗೆ ಮುಂದಿನ ದಿನಗಳಲ್ಲಿ ಬರುವ ಹಾಗೆ, ಅಥವಾ ಮುಂದಿನ ದಿನಗಳಲ್ಲಿ ಯಾರೇ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಮುಂದಿನ ದಿನಗಳಲ್ಲಿ ಇಂಥ ಅಧಿಕಾರದಲ್ಲಿ ನಾನು ಬರಬೇಕು, ನಾನು ಸಮಾಜ ಸೇವೆ ಮಾಡಬೇಕು, ಒಂದು ಅಂತ ದಿನಗಳಲ್ಲಿ ಇಂಥ ಒಂದು ದುರಂತ ಅನಿಸಲ್ವಾ ಒಂದ್ ಕಡೆ? ಇದು ದುರಂತನೇ ಸರಿ. ನಿನ್ನೆ ಇದನ್ನ ಟಿವಿಯಲ್ಲಿ ನೋಡಿ ನನ್ನ ಮಗಳೇ ನನಗೆ ಕೇಳಿದಾಳೆ, ಅಮ್ಮ ನಾವು ಹೆಣ್ಣಾಗಿ ಹುಟ್ಟಿದೊಂದು ಶಾಪವ ಅಂತ ಕೇಳಿದಾಳೆ. ಆಗ ನನಗೆ ತುಂಬಾ ಬೇಜಾರಾಯ್ತು, ಹೀಗೆಲ್ಲ ಕೇಳಿದ್ಲಲ್ಲ ಅಂತ ಹೇಳಿ. ಅಂದ್ರೆ ಇಂಥ ಒಂದು ಕರಪ್ಷನ್ ನೋಡಿ ಅವ್ರಿಗೆ ಅನಿಸ್ತದೆ, ನಾಳೆ ನಾವು ಇಂಥದ್ದೆಲ್ಲ ಕೆಲ್ಸಕ್ಕೆ ಹೋದ್ರೆ ಮುಂದೆ ಹೀಗೆ ಆದ್ರೆ ಅಂತ. ಅವಳು ನನ್ನ ಮಗಳು ಕೇಳ್ಬೇಕಾದ್ರೆ ನನಗೆ ಬೇಜಾರಾಯ್ತು, ಅಮ್ಮ ನಾವು ಹಾಗಾದ್ರೆ ಹೆಣ್ಣಾಗಿ ಹುಟ್ಟಿದ್ದು ಶಾಪವ ಅಂತ. ನಾನು ಹೇಳಿದೆ, ನೋಡು, ನಾವು ಹೆಣ್ಣಾಗಿ ಹುಟ್ಟಿದ್ದು ಶಾಪ ಅಲ್ಲ, ಅದೊಂದು ವರ. ಹೆಣ್ಣಾಗಿ ಹುಟ್ಟಿದ್ದು ನಾವು ವರ. ನಾವು ಖಾಲಿ ನಾವು ಕೆಲಸ ಮಾತ್ರ ಅಲ್ಲ, ಮನೆಯಲ್ಲಿ ನೋಡಿಕೊಂಡು ಮನೆಯಲ್ಲಿ ಎಲ್ಲರನ್ನು ನಾವು ಸಂಭಾಳಿಸ್ಕೊಂಡು ನಾವು ಹೊರಗೆ ಹೋಗ್ತೇವೆ. ಹಾಗಾಗಿ ನಾವು ಹೆಣ್ಣಾಗಿ ಹುಟ್ಟಿದ್ದು ಶಾಪ ಅಲ್ಲ, ವರ ಅಂತ. ಆದರೆ ನನಗನ್ನಿಸ್ತು ಇಂಥ ಒಂದು ಘಟನೆ ಸಣ್ಣ ಮಕ್ಕಳ ಮೇಲೆ, ಸಣ್ಣ ಹೆಣ್ಣು ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರಿದೆ ಅಂದರೆ, ಅವರಿಗೆ ನಾವಾಗಿ ಹೀಗೆ ಮುಂದೆ ನಾವು ಇದೇ ರೀತಿ ಮುಂದೆ ಓದಿಕೊಂಡು ನಾವು ಎಲ್ಲಿಯಾದರೂ IAS ಕಲಿತು ಒಂದು ಆಫೀಸರ್ ಆದರೆ ಮುಂದೆ ನಮಗೂ ಒಂದು ಸೂಟ್ ಕೇಸ್ ಮತ್ತೆ ಬಟ್ಟೆ ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ, ಯಾವಾಗಲೂ ಪರಿಸ್ಥಿತಿ ಆ ರೀತಿ ಇರ್ತದೆ ಅನ್ನುವ ಮನೋಭಾವನೆ ಆ ನನ್ನ ಮಗಳ ಮನಸ್ಸಿನಲ್ಲಿ ಮೂಡಿದೆ ಅಂತ ಹೇಳಿ. ಆದ್ರೆ ಅಂಥದ್ದೇ ಪ್ರತಿಯೊಂದು ಹೆಣ್ಣು ಮಗುವಿನ ಮನಸ್ಸಿನಲ್ಲೂ ನಿನ್ನೆ ಮೂಡಿರ್ಬೋದು. ಒಂದು ಕಡೆಯಲ್ಲಿ ದಕ್ಷ ಅಧಿಕಾರಿಗಳಿಗೆ ವರ್ಗಾವಣೆ ಭಾಗ್ಯ ಇದ್ದೇ ಇದೆ. ಅವರು ಯಾವಾಗ್ಲೂ ತಮ್ಮ ಬಟ್ಟೆ ಮತ್ತು ಒಂದು ಸೂಟ್ ವರ್ಗಾವಣೆ ಖಾಲಿ ಮಾಡೋದಾದ್ರೆ ಚಿಂತಿಲ್ಲ, ಯಾಕಂದ್ರೆ ಒಂದ್ ಕಡೆಯಲ್ಲಿ ವರ್ಗಾವಣೆ ಆಗ್ಲೇಬೇಕು. 1-2 ವರ್ಷಗಳಲ್ಲಿ ವರ್ಗಾವಣೆ ನಿಮಿತ್ತ ಅದು ಒಂದು ಕಡೆಯಲ್ಲಿ. ಆದ್ರೆ ಈಗಿನ ದಿನಗಳಲ್ಲಿ ನಮ್ಗೆ ಏನ್ ಬೇಕು ಅದು ಆಗಿಲ್ಲ ಅಂದ್ರೆ ವರ್ಗಾವಣೆ ಕ್ಷಣಮಾತ್ರದಲ್ಲಿ ಒಂದು ವರ್ಗಾವಣೆ ಮಾಡುವಂಥದ್ದು ಇದು ದುರಂತ ಅಂತ ಅನಿಸ್ತಾ ಇದೆ ಒಂದು ಕಡೆಯಲ್ಲಿ. ಆದ್ರೆ ಈಗಿನ ದಿನಗಳಲ್ಲಿ ಮಹಿಳೆಯರ ಅನ್ನುವಂಥದ್ದು ಮೀಸಲಾತಿ ಅನ್ನುವಂಥದ್ದು ಕಾಟಾಚಾರಕ್ಕೆ ಅಂತ ಅನಿಸ್ತಾ ಇಲ್ಲ ಒಂದು ಕಡೆ. ಖಂಡಿತ ಕಾಟಾಚಾರವೇ ಅದು. ಯಾಕಂದ್ರೆ ಮಹಿಳೆಯವರು ಏನು ಮಾಡ್ಬೇಕಂತ ಅವರ ಮನಸ್ಸಲ್ಲಿ ಇರ್ತದೆ, ಅದನ್ನು ಅವರು ಮನಸ್ಪೂರ್ವಕವಾಗಿ ಮಾಡ್ಲಿಕ್ಕೆ ಯಾರು ಬಿಡ್ತಿಲ್ಲ. ಮಾಡ್ಲಿಕ್ಕೆ ಮುಂದೆ ಹೋಗುವಾಗ ಏನಾದ್ರೂ ಒಂದು ಬರ್ತದೆ ತೊಂದರೆಗಳು. ಈ ಅಧಿಕಾರಿಗಳಲ್ಲಿ ದೊಡ್ಡ ದೊಡ್ಡ ರಾಜಕೀಯ ಅಧಿಕಾರಿಗಳು ಏನ್ ಮಾಡ್ತಾರೆ, ಈಗ ನಿಮ್ಗೆ ಪರಮೇಶ್ವರ್ ನಾಯಕ್ ಅವ್ರು ಏನ್ ಮಾಡಿದ್ರು, ಈಗ ಒಂದು ಮಹಿಳೆ ಏನೋ ಒಂದು ಕೆಲಸ ಮಾಡಿ ಅವಳು ತೋರಿಸ್ತಾಳೆ, ಅವಳ ಎಬಿಲಿಟಿ ಎಷ್ಟುಂಟು ಅಂತ ಅವಳು ತೋರಿಸ್ತಾಳೆ ಅಂತ ಹೇಳುವಾಗ ಇವರದ್ದೆಂಥದ್ದು ಹೊಸ್ತು. ಯಾಕೆ ಈ ರೀತಿ ಅಡೆತಡೆಗಳು ಕೊಡ್ತಾರೆ ಅವರು? ಯಾಕೆ ಅವರವರ ಕೆಲಸ ಅವರವರಷ್ಟಕ್ಕೆ ಮಾಡ್ಲಿಕ್ಕೆ ಬಿಡುದಿಲ್ಲ? ಈ ರೀತಿ ಮಹಿಳೆ ಪುರುಷ ಅಂತ ಹೇಳಿ ಭೇದ ಭಾವ ಮಾಡಿ ಕೆಲಸ ಮಾಡ್ಲಿಕ್ಕೆ ಬಿಟ್ರೆ ನ್ಯಾಯ ಎಲ್ಲಿ ಹೋಯ್ತಾಗಾದ್ರೆ? ಎಲ್ಲರೂ ಮಾಡೋದು ನ್ಯಾಯಕ್ಕಾಗಿ. ನಾವೇನ್ ಕೆಲಸ ಸಿಗ್ತದೆ ನಾವು ಅದನ್ನು ನ್ಯಾಯವಾಗಿ ಪರಿಪೂರ್ಣತೆಯಿಂದ ನಮ್ಮ ಸಮಾಜಕ್ಕೆ ಸಿಗ್ಬೇಕು ಅನ್ನೋ ಉದ್ದೇಶದಲ್ಲಿ ಮಾಡುವಂತದ್ದು ಅಲ್ಲ. ಒಂದ್ ಕಡೆಯಲ್ಲಿ ಏನಂದ್ರೆ ಇವರು ಓಟ್ ಎಲ್ಲ ಪಡೆದಿರುವಂತದ್ದು ಎಲ್ಲ ಒಂದ್ ಕಡೆಯಲ್ಲಿ ಬಂಡವಾಳಶಾಹಿಗಳಿಗೆ ಒಂದೇನು ಅವ್ಯವಹಾರಗಳಿಗೆ ದಾರಿ ಮಾಡಿಕೊಡ್ಲಿಕ್ಕೆ ಈ ಸಚಿವರು ಒಂದ್ ಕಡೆಯಲ್ಲಿ ಈ ರೀತಿ ನೋಡಿದ್ರೆ ಈಗಿನ ದಿನಗಳಲ್ಲಿ ಎಲ್ಲರೂ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಈ ಒಂದು ರೀತಿಯಲ್ಲಿ ನೋಡಿದ್ರೆ. ಯಾಕಂದ್ರೆ ಇಂಥ ವ್ಯವಸ್ಥೆಯಲ್ಲಿ ಇಲ್ಲಿ ಬಹಳಷ್ಟು ಅಧಿಕಾರಿಗಳ ವರ್ಗಾವಣೆ ಆಗತ್ತೆ. ಈಗ ಪರಮೇಶ್ವರ್ ಅವರು ಒಂದ್ ಕಡೆಯಲ್ಲಿ ಗೃಹ ಸಚಿವರಾಗಿದ್ದಾರೆ. ಇವರು ಪರಮೇಶ್ವರ್ ನಾಯಕ್ ಅವರು ಇಂಥ ಒಂದು ದುರಂತಗಳಿಗೆ ಎಡೆ ಮಾಡಿ ಕೊಡ್ತಾ ಇದಾರೆ ಅಂತ ಅನಿಸ್ತಾ ಇಲ್ವಾ, ಅಥವಾ ಇದ್ದು ಸುಮ್ಮನೆ ಕೂತ್ಕೊಂಡಿದಾರ ಅನ್ನುವಂಥದ್ದು? ಅಂದ್ರೆ ಪರಮೇಶ್ವರ್ ನಾಯಕರವರು ಯಾವ ರೀತಿ ಅವರ ಜೊತೆ ಕೆಲಸ ಮಾಡುವವರೊಟ್ಟಿಗೆ ಈ ರೀತಿ ವ್ಯವಹಾರ ಮಾಡ್ತಾರೆ, ಅವರು ನಿಮ್ಗೆ ಅವಾಚ್ಯ ಶಬ್ದದಿಂದ ಮಾತಾಡುದು, ಅವರಿಗೆ ನಿಂದಿಸುದು, ಅವರದ್ದು ಕೆಲವು ಬೇರೆ ಬೇರೆ ರೀತಿಯಲ್ಲಿ ಅಪರಾಧಗಳನ್ನೆಲ್ಲ ಪ್ರೋತ್ಸಾಹ ಕೊಡೋದು. ಈಗ ಇವರು ಅನುಪಮಾ ಶೆಣೆಯವರು ಯಾಕೆ ಅವರು ಹೀಗೆ ಮಾಡಿದಕ್ಕೆ ಇವರು ಈ ರೀತಿ ರಜೆಯಲ್ಲಿ ಕಳಿಸಿದ್ರ ಅಥವಾ ಯಾಕೆ ಈ ರೀತಿ ಮಾಡಿದ್ರು ಅಂತ ಹೇಳಲಿಕ್ಕೆ, ಈಗ ನ್ಯಾಯದಲ್ಲಿ ವರ್ತಿಸ್ಲಿಕ್ಕೆ ಹೋದದಕ್ಕೆ, ನ್ಯಾಯ ಕೊಡಿಸ್ಬೇಕು ಅಂತ ಹೋದದಕ್ಕೆ ಈ ರೀತಿ ಆದ್ರೆ ಇನ್ನು ಮುಂದೆ ನಮ್ಗೆ ಯಾವ ರೀತಿ ನಾವು ಯಾವುದೇ IAS ಹತ್ರ ಹೋಗ್ಲಿ, ಯಾರೋ ಪೊಲೀಸ್ ಅಧಿಕಾರಿ ಹತ್ರ ಹೋದ್ರು ನಮ್ಗೆ ನ್ಯಾಯ ಸಿಗ್ತದೆ ಅನ್ನೋದು ಯಾರದೊಂದು ಸಚಿವರ ಒತ್ತಡಕ್ಕೆ ಯಾವ ಬೇಕಾದ್ರೂ ಯಾವ ರೀತಿಯಲ್ಲಾದ್ರೂ ಟ್ವಿಸ್ಟ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ನ್ಯಾಯವಾಗಿ ನಡೆಯೋದು ಒಂದು ತಪ್ಪ. ನ್ಯಾಯದಿಂದ ನಡೆದಿದ್ದಕ್ಕೆ ಅನುಪಮಾ ಶೆಣೆಯವರಿಗೆ ಇಂಥ ಒಂದು ಶಿಕ್ಷೆ ಆಗಿದೆ. ಹಾಗಿರ್ಬೇಕಾದ್ರೆ ಇನ್ನು ಮುಂದೆ ಹೀಗೆ ಆದ್ರೆ ನ್ಯಾಯವಾಗಿ ನಡೆಯೋದು ಒಂದು ತಪ್ಪ ಅನ್ನೋದು ಮನಸ್ಸಿನಲ್ಲಿ, ಎಲ್ಲರ ಮನಸ್ಸಿನಲ್ಲಿ ಮೂಡ್ತದೆ. ನಾವೇನ್ ಹೇಳ್ತೇವಂದ್ರೆ ನಮ್ದು ಹಾಲು ಹರಿಯುತ್ತಿದ್ದ ನಾಡು, ಶ್ರೀಗಂಧದ ಬೀಡು ಅಂತೆಲ್ಲ ಹೇಳ್ತೇವೆ. ಆದ್ರೆ ಈಗ ನಿಜವಾಗಿ ಹಾಲು ಹರಿತಾ ಇದೆಯಾ? ಹಾಲು ಹರಿಯೋ ಬದಲು ರಕ್ತ ಹರಿತಾ ಇದೆ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ರಕ್ತ ಹರಿತಾ ಇದೆ. ಶ್ರೀಗಂಧದ ಬೀಡು ಅಂತ ನಾವು ಹೊಗಳ್ತೇವೆ, ಶ್ರೀಗಂಧದ ಬೀಡು ಆಗಿದ್ಯಾ? ಶ್ರೀಗಂಧದವನ್ನೇ ಕಳ್ಳತನ ಮಾಡುವ ಬೀಡಾಗಿದೆ ಈಗ ನಾವು.
ಹಾಗಾಗಿ ನಾವು ರಾಮರಾಜ್ಯದ ಕನಸು ಕಾಣ್ತೇವೆ. ಆದ್ರೆ ಇಂತಹ ರಾಜಕಾರಣಿಗಳಿಂದ ರಾಮರಾಜ್ಯ ಹೋಗಿ ರಾವಣ ರಾಜ್ಯ ಆಗಿದೆ. ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತದೆ. ಹೌದು, ಮಹಿಳೆಯರೇ ಎಲ್ಲಾ ಕೆಲಸದ ಬುನಾದಿ ಆಗಿರ್ತಾರೆ. ಒಂದು ಗಂಡಸಿನ ಹಿಂದೆನೂ ಮಹಿಳೆ ಇರ್ತಾಳೆ ಅನ್ನೋದು. ಅಂತಹ ಮಹಿಳೆಯರಿಗೆ ಈ ರೀತಿ ಶೋಷಿಸಿದ್ರೆ ಇವರು ಮುಂದೆ ಒಂದು ಒಳ್ಳೆಯ ಸಮಾಜವನ್ನು ಇವ್ರು ಕಟ್ತಾರ? ನಾವು ಒಂದು ಭರವಸೆಯಲ್ಲಿ ಇವರಿಗೆ ಓಟ್ ಕೊಡ್ತೇವೆ, ಏನಂದ್ರೆ ನಮಗೊಂದು ಸುಂದರವಾದ ಒಂದು ಸಮಾಜವನ್ನು ಕಲ್ಪಿಸ್ಕೊಡ್ಲಿ, ಸುಂದರವಾದ ಒಂದು ದೇಶ ಆಗ್ಬೇಕು ನಮ್ದು ಅನ್ನೋ ಒಂದು ಏನೋ ಒಂದು ನಮ್ದು ಒಂದು ಓಟ್ ಇರ್ಬೋದು. ಆದ್ರೆ ಅದು ಒಂದು ಓಟಿನ ಹಿಂದೆ 1000 ಕನಸಿರ್ತದೆ ನಮ್ದು. ಆ ಕನಸಿನಲ್ಲಿ ನಾವು ಅವರಿಗೆ ಒಂದು ಓಟ್ ಕೊಡ್ತೇವೆ. ಅಂತ ಒಂದು ಓಟ್ ಕೊಟ್ಟು ಇವರನ್ನ ನಾವು ಒಂದು ಸಚಿವರ ಮಾಡಿದ್ರೆ, ಒಂದು ಗೃಹ ಸಚಿವರಾದವರು ಹೇಗಿರ್ಬೇಕು, ಒಂದು ಇಡೀ ಮನೆ ಸಂಭಾಳಿಸುವ ವ್ಯಕ್ತಿ ಹೇಗಿರ್ತಾನ, ಒಂದು ಮನೆ ಗೃಹ ಮನೆ ಅವರಿಗೆ ಅದರ ಬಗ್ಗೆ ಕಂಟ್ರೋಲ್ ಇಲ್ಲ. ಒಂದ್ ಕಡೆ ಯಾರಿಗೋ ಹೇಳಿದಂತ ಸಚಿವರ ಮಾತಿಗೆ ಕೇಳಿ ಎಲ್ಲ ಒಂದ್ ಕಡೆ ಗೃಹ ಸಚಿವರಾದವರು ಈ ರೀತಿ ಮಾಡೋದೊಂದು ಶೋಭೆ ಅಲ್ಲ. ಅಂದ್ರೆ ಗೃಹ ಸಚಿವರಾದವರು ಒಂದು ಗ್ರಹದಲ್ಲಿ ಒಂದು ಯಜಮಾನ ಹೇಗಿರ್ತಾನೆ ಹಾಗೆ ಅವರು ವರ್ತಿಸ್ಬೇಕು. ಸರಿ, ಮತ್ತಷ್ಟು ವಿಚಾರಗಳನ್ನು ನಿಮ್ ಜೊತೆ ಹಂಚಿಕೊಡ್ತೀನಿ. ಎಸ್ ವೀಕ್ಷಕರೇ, ಒಂದು ಕಡೆಯಲ್ಲಿ ಯಾವ ರೀತಿಯಲ್ಲಿ ದಕ್ಷ ಅಧಿಕಾರಿಯ ವರ್ಗಾವಣೆ ನಡೆಸಿದ್ರು ಸಚಿವರು ಅನ್ನುವಂಥದ್ದು, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ಪುಟ್ಟ ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ದಕ್ಷ ಅಧಿಕಾರಿ ಗೂಂಡಾ ಸಚಿವರು ಅನ್ನುವಂಥರ ಬಗ್ಗೆ ಮಾತಾಡ್ತಿದ್ವಿ. ಯಾವ ರೀತಿಯಲ್ಲಿ ಅನುಪಮಾ ಶೆಣೈ ಅವರ ಒಂದು ವರ್ಗಾವಣೆ ನಡೆಯುತ್ತದೆ, ಅದು 24 ಗಂಟೆಯಲ್ಲಿ 2 ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ. ಮೂಲತಃ ಅವರು ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಬಳ್ಳಾರಿಯಲ್ಲಿ. ಆದ ನಂತರ 2 ಜಿಲ್ಲೆಗಳಿಗೆ ಒಂದು 24 ಗಂಟೆಯಲ್ಲಿ ವರ್ಗಾವಣೆ ಮಾಡಲಾಗ್ತದೆ. ಇದೊಂದು ಮಹಿಳೆಯ ಒಂದು ಅಧಿಕಾರಿ ಕೂಡ ಹೌದು. ಬಹಳಷ್ಟು ಒಂದು ಕಡೆಯಲ್ಲಿ ಅಂದ್ರೆ ಮಹಿಳೆಯರ ಬಗ್ಗೆ ಹೆಚ್ಚಿನ ಕಾಳಜಿ ತೋರಿಸುವಂತ ಒಂದು ಸರ್ಕಾರ ಏನ್ ಮಾಡ್ತಾ ಇದೆ. ಪರಮೇಶ್ವರ್ ಅವರು ಬಹಳಷ್ಟು ಬಾರಿ ಹೇಳಿದ್ರು, ಒಂದು ಗೃಹ ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆ, ಉತ್ತಮ ಅಧಿಕಾರಿಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸುವಂತ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತೀನಿ ಅನ್ನುವಂಥದ್ದು ಅಧಿಕಾರ ಪಡೆದಾಗ. ಆದ್ರೆ ಇದೆಲ್ಲ ಒಂದು ಗೃಹ ಇಲಾಖೆಗೆ ಕಾಣ್ತಾ ಇಲ್ವಾ ಅನ್ನುವಂಥದ್ದು ಕಾಣ್ತಾ ಇದೆ. ಒಂದ್ ಕಡೆಯಲ್ಲಿ ಎಸ್ ಇದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಇಬ್ರು ಅತಿಥಿಗಳು ಸ್ಟುಡಿಯೋದಲ್ಲಿ ಚೆನ್ನಾಗಿದ್ರು. ಎಸ್, ಈಗಾಗಲೇ ನಾವು ಮಾತಾಡಿದ್ರೆ ಯಾವುದೋ ಒಂದು ವಿಚಾರಕ್ಕೆ ವರ್ಗಾವಣೆ ಮಾಡಲಾಯಿತು ಅನ್ನುವಂಥದ್ದು, ಅದಕ್ಕೆ ಇಂತಷ್ಟೇ ಕಾಲಾವಧಿ ಒಂದು ಕಡೆಯಲ್ಲಿದೆ, 2 ವರ್ಷದ ನಂತರ ವರ್ಗಾವಣೆ ಮಾಡಲಾಗುವುದು ಅನ್ನುವಂಥದ್ದು. ಆದ್ರೆ ಈಗಿನ ದಿನಗಳಲ್ಲಿ ಇದೆಲ್ಲ ಲೆಕ್ಕಕ್ಕೆ ಬರ್ತಾ ಇಲ್ಲ. ಒಂದ್ ಕಡೆಯಲ್ಲಿ ಬಳ್ಳಾರಿಯಿಂದ ಇವರನ್ನು ವರ್ಗಾವಣೆ ಮಾಡಲಾಗ್ತದೆ. ನಿಜವಾಗಿ ಇಲ್ಲಿ ವರ್ಗಾವಣೆ ಯಾಕೋಸ್ಕರ ನಡೀತದೆ ಅನ್ನೋ, ಅವರೊಂದು ನೈತಿಕವಾಗಿ ಸತ್ಯದ ಮಾರ್ಗದಲ್ಲಿ ಹೋಗಿ ಒಂದು ಕೊಲೆ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಮಾಡಿದಕ್ಕೆ, ಅದರಲ್ಲಿ ನ್ಯಾಯವಾಗಿ ಅವರು ದುಡಿದಿದ್ದಕ್ಕೆ ಅವರಿಗೆ ಸಚಿವರು ವರ್ಗಾವಣೆಯನ್ನು ಮಾಡಿದ್ದಾರೆ. ಒಂದು ಪ್ರಕರಣವನ್ನು ಭೇದಿಸಿದಂತ ವಿಚಾರದಲ್ಲಿ ಈ ವರ್ಗಾವಣೆ ನಡೀತದೆ ಒಂದು ಕಡೆಯಲ್ಲಿ. ಹಾಗಾದ್ರೆ ಸಚಿವರ ಇಲ್ಲಿ ಎಲ್ಲ ಒಂದು ಕಡೆ ಸಚಿವರ ಕೈವಾಡನೂ ಇರ್ಬೋದು. ಸಚಿವರಿಗೆ ಬೇಕಾದವರದ ಕೈವಾಡವಿದೆ, ಅದು ಸಚಿವರಿಗೆ ಸರಿ ಹೋಗ್ಲಿಲ್ಲ. ಹಾಗಾಗಿ ಅವರು ಕೂಡಲೇ ಇವರನ್ನ ವರ್ಗಾವಣೆ ಮಾಡಿದ್ರು. ಆದ್ರೆ ಚಿಂತಿಲ್ಲ, ವರ್ಗಾವಣೆ ಒಂದ್ ಕಡೆ ಈಗ ಮತ್ತೊಂದ್ ಕಡೆಗೆ ವರ್ಗಾವಣೆ ಮಾಡಿರುವಂತದ್ದು ಬೆಳಗಾವಿಗೆ ಮಾಡಿದ್ರು, ಅಲ್ಲಿಂದ ಬಿಜಾಪುರಕ್ಕೆ ಮತ್ತೆ ಮಾಡಿದ್ರು. ಯಾಕೆ ಇದು 2 ಬದಲಾವಣೆ ಒಂದ್ ಕಡೆಯಲ್ಲಿ? ಎಸ್, ಅದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ಮಾತಾಡ್ತೀನಿ. ಎಸ್, ನಮಸ್ತೆ. ಹಲೋ, ನಮಸ್ತೆ. ತಮ್ಮ ಹೆಸರು? ಅನ್ನಪೂರ್ಣ ಕಾಮತ್ ಅಂತ. ಎಸ್, ಅನ್ನಪೂರ್ಣ ಕಾಮತ್ ಅವರೇ, ಈಗಾಗಲೇ ಅನುಪಮಾ ಶೆಣೈ ಅವರ ಒಂದು ವರ್ಗಾವಣೆ ಏನ್ ನಡೀತದೆ, ಇದೆಲ್ಲವನ್ನು ಬೆಳವಣಿಗೆ ನೋಡಿದ್ರೆ ಮಹಿಳೆ ಒಂದು ಕಡೆಯಲ್ಲಿ ಅಧಿಕಾರದಲ್ಲಿ ಅಥವಾ ಅಧಿಕಾರಿಯಾಗಿ ಇರುವುದೇ ಬಹಳಷ್ಟು ಕಡಿಮೆ ಒಂದು ಕಡೆಯಲ್ಲಿ. ಆದ್ರೆ ಈಗಿನ ದಿನಗಳ ಇಂಥವರನ್ನು ಎಲ್ಲ ಒಂದ್ ಕಡೆಯಲ್ಲಿ ಕಡೆಗಣನೆ ಮಾಡಲಾಗ್ತದೆ, ಮತ್ತೆ ಆರೋಪಗಳನ್ನು ಹೊರಿಸಿ ಎಲ್ಲ ಒಂದ್ ಕಡೆಯಲ್ಲಿ ವರ್ಗಾವಣೆ ಮಾಡ್ತದೆ ಅನ್ನುವಂಥದ್ದು ಅನಿಸ್ತಾ ಇಲ್ವ? ಹಲೋ, ಹೇಳಿ. ಅದೇ ಈ ಆನೆಸ್ಟ್ ಆಗಿ ಇವಾಗ ಕೆಲಸ ಮಾಡುವ ಮಹಿಳೆಗಳು ಕಮ್ಮಿ ಇದ್ದಾರೆ, ಪ್ಲಸ್ ಇಂತ ಒಂದು ಅಧಿಕಾರದಲ್ಲಿ ಇರೋ ಮಹಿಳೆಗಳು ಕಮ್ಮಿ ಇವಾಗ ಅಂತ. ಹಲೋ, ಹೇಳಿ. ಅದೇ ಈ ಸ್ಥಿತಿಯಲ್ಲಿ ಇರುವಾಗ ನಾವು ಮಹಿಳೆಯರು ಇಂತ ಆನೆಸ್ಟ್ ಕೆಲಸ ಮಾಡುವಾಗ ಅವರಿಗೆ ಎನ್ಕರೇಜ್ ಮಾಡಬೇಕು.
ಹೇಳಿ. ಅದು ಬಿಟ್ಟು ಹೀಗೆ ವರ್ಗಾವಣೆ ಮಾಡಿ ಅವರಿಗೆ ಡಿಸ್ಕರೇಜ್ ಮಾಡಿದ್ರೆ ಖಂಡಿತವಾಗಿ ಕರಪ್ಷನ್ ಜಾಸ್ತಿ ಆಗತ್ತೆ, ಒಳ್ಳೆಯ ರೀತಿಯಲ್ಲಿ ನಿಷ್ಠೆಯಲ್ಲಿ ಕೆಲಸ ಮಾಡೋರು ಕಮ್ಮಿ ಆಗ್ತಾರೆ. ಅದರಿಂದಾಗಿ ಮಹಿಳೆಯರು ಇಂಥ ಕೆಲಸ ಮಾಡುವಾಗ ಹೀಗೆ ಬೇಗ ವರ್ಗಾವಣೆ ಮಾಡಿ ಅವರಿಗೆ ಡಿಸ್ಕರೇಜ್ ಗವರ್ಮೆಂಟ್ ಸ್ಪೆಷಲಿ ಮಾಡ್ಲೇಬಾರ್ದು ಅಂತ ನನ್ನ ಅನಿಸಿಕೆ. ಅಲ್ಲ, ಒಂದು ವರ್ಗಾವಣೆ ಅನ್ನುವಂಥದ್ದು ದಕ್ಷ ಅಧಿಕಾರಿಗೆ ಕಟ್ಟಿಟ್ಟ ಬುತ್ತಿ. ಆದ್ರೆ ಇದರಲ್ಲಿ 24 ಗಂಟೆಯಲ್ಲಿ 2 ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಲಾಗ್ತದೆ. ಇದೊಂದು ದುರಂತ ಅಂತ ಅನಿಸ್ತಾ ಇಲ್ವಾ ಒಂದು ಕಡೆ? ಖಂಡಿತವಾಗಿಯೂ. ಯಾಕೆಂದ್ರೆ ಅವರು ಮಾಡಿರೋದು ಕರೆಕ್ಟ್ ಆಗಿ ಡ್ಯೂಟಿಯಲ್ಲಿ ಏನ್ ಮಾಡ್ಬೇಕು ಅದ ಮಾಡ್ತಾ ಇದ್ದಿರೋ, ಅವರು ನಿಷ್ಠೆಯಲ್ಲೇ ಮಾಡಿದ್ದಾರೆ ಕೆಲಸ. ಅದರಿಂದಾಗಿ ಹೀಗೆ ಮಾಡೋದು ಖಂಡಿತವಾಗಿಯೂ ಸರಿಯಲ್ಲ. ಅಲ್ಲ, ಒಂದು ಕಡೆಯಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಒಂದು ಮಹಿಳಾ ಒಂದು ಇದರಲ್ಲಿ ಅದಕ್ಕಿರ್ಬೋದು ದಕ್ಷ ಅಧಿಕಾರಿಯಾಗಿ ಬರ್ಲಿಕ್ಕೆ, ಅಥವಾ ಮುಂದಿನ ದಿನಗಳಲ್ಲಿ ಮುಂದಿನ ಒಂದು ಮಕ್ಕಳಾಗಿರ್ಬೋದು, ಇದನ್ನೆಲ್ಲ ನೋಡಿಕೊಂಡು ಮುಂದಿನ ಅಧಿಕಾರಿ ಆಗುವಂತ ಕನಸುಗಳನ್ನೆಲ್ಲ ಕೈ ಬಿಡುವಂತ ವ್ಯವಸ್ಥೆಗಳಿಗೆ ಮುಂದಾಗಿ ಖಂಡಿತವಾಗಿ ಇವಾಗ ಖಂಡಿತವಾಗಿ ನಿಷ್ಠೆಯಲ್ಲಿ ಕೆಲಸ ಮಾಡ್ಬೇಕು ಅಂತ ಮನಸ್ಸಿಗಿದ್ದ ಚಿಕ್ಕ ಮಕ್ಕಳನ್ನು ಇಂಥ ಅಧಿಕಾರದಲ್ಲಿ ಬರ್ಬೇಕಂತ ಇದ್ದವ್ರ ಮಹಿಳೆಯರನ್ನು ಇನ್ನು ಮುಂದೆ ಡಿಸ್ಕರೇಜ್ ಆಗಿ ಏನ್ ಹೇಳ್ತಾರೆ ಅಂದ್ರೆ, ನಮ್ಗೆ ಇಂಥದ್ ಬೇಡ, ಇದರಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ, ನಾವು ನಿಷ್ಠೆಯಿಂದ ಏನ್ ಕೆಲಸ ಈ ಭಾರತದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬ ಒಂದು ಮನಸ್ಸಿಗೆ ಬಂದ್ರೆ ನಾವು ಇದು ಫುಲ್ ಸಿಸ್ಟಮೇ ಫೇಲ್ ಆಗಿ ಹೋಗತ್ತೆ. ಹಾಗೆ ಮುಂದೆ ಯಾರು ಬರೋದಿಲ್ಲ ಅಂತ ನನ್ಗನಿಸ್ತದೆ. ಅಲ್ಲ, ಒಂದು ಕಡೆಯಲ್ಲಿ ಹೀಗೆ ಒಂದು ದಕ್ಷಾಧಿಕಾರಿಯನ್ನು ವರ್ಗಾವಣೆ ಮಾಡ್ತಾ ಇದ್ರೆ ಹಾಗಾದ್ರೆ ಇವರಿಗೆ ದಕ್ಷಾಧಿಕಾರಿಗಳು ಬೇಡ, ಎಲ್ಲ ಒಂದು ಕಡೆಯಲ್ಲಿ ಅವ್ಯವಹಾರಕ್ಕೆ ದಾರಿ ಮಾಡುವಂತ ಅಧಿಕಾರಿಗಳನ್ನು ಉಳಿಸ್ಕೊಳ್ಬೇಕು ಅನ್ನುವಂಥದ್ದೇ ಈ ಒಂದು ಸರ್ಕಾರದ ಒಂದು ನಿಯಮಗಳ ಅನ್ನುವಂಥದ್ದು. ಅದೇ ಇದು ನೋಡಿದ್ರೆ ಹಾಗೆ ಅನಿಸ್ತದೆ ಕಿ ನಾವು ಕರಪ್ಷನ್ ಬೇಡ ಅಂತ ಹೇಳ್ತೀವಿ, ಬಟ್ ನಾವೇ ಕರಪ್ಷನ್ ಅನ್ನು ಎನ್ಕರೇಜ್ ಮಾಡ್ತಾ ಇದೀವಿ ಅಂತ ಅನಿಸ್ತದೆ. ಅಲ್ಲ, ನಾವು ಚುನಾವಣೆಯಲ್ಲಿ ನಮ್ಮಿಂದ ಮತ ಪಡೆದು ಸಚಿವರಾದಂತ ಒಂದು ಸಚಿವರೇ ಗೂಂಡಾವರ್ತನೆ ತೋರಿಸ್ಬೇಕಾದ್ರೆ ಒಂದು ಕಡೆಯಲ್ಲಿ ಇದೆಲ್ಲ ಒಳ್ಳೆಯ ಲಕ್ಷಣ. ಹಾಗಾದ್ರೆ ನಾವು ಮತದಾರರು ಎಲ್ಲ ಒಂದ್ ಕಡೆಯಲ್ಲಿ ಮತ ಹಾಕುವಾಗ ಆಲೋಚಿಸ್ಬೇಕು ಇನ್ನು ಅನ್ನುವಂಥದ್ದು ಎಲ್ಲ ಅನಿಸ್ತಾ ಇದೆಯಲ್ವಾ? ಖಂಡಿತ ನಾವು ನಾಗರಿಕರಾಗಿ ನಾವು ಇವಾಗ ನಿರ್ಧಾರ ತಗೊಳ್ಬೇಕು ಕಿ ನಾವು ಇದನ್ನು ಅಪೋಸ್ ಮಾಡ್ಬೇಕಾ, ನಾವ್ ಇದನ್ನು ಸಪೋರ್ಟ್ ಮಾಡ್ಬೇಕಂತ ನಾವು ತಿಳ್ಕೊಳ್ಬೇಕು. ಖಂಡಿತವಾಗಿ ನಾವು ಅಪೋಸ್ ಮಾಡ್ಬೇಕು, ಯಾಕಂದ್ರೆ ಆನೆಸ್ಟ್ ಆಫೀಸರ್ ನಮ್ಗೆ ಬೇಕು. ಭಾರತದಲ್ಲಿ ಪ್ರಗತಿ ಖಂಡಿತವಾಗಿ ಆಗ್ಲೇಬೇಕು. ಅಲ್ಲ, ಒಂದು ಕಡೆಯಲ್ಲಿ ಇದೇ ಒಂದು ಕಡೆಯಲ್ಲಿ ಒಂದು ಕೋಮಿನ ಗಲಭೆ ಆದ್ರೆ ಬಹಳಷ್ಟು ಒಂದು ಕಡೆಯಲ್ಲಿ ಪ್ರಚಾರಕ್ಕೆ ಬರ್ತಾ ಇತ್ತು. ಈಗಿನ ದಿನಗಳಲ್ಲಿ ಕೋಮುವಾದಕ್ಕೆ ಬಹಳಷ್ಟು ಬಣ್ಣ ಬೆಳೆಯಲಾಗ್ತದೆ, ಒಂದು ಕಡೆಯಲ್ಲಿ ರಾಜಕೀಯವಾಗಿ ಆಗಿರ್ಬೋದು. ಆದ್ರೆ ಇಂಥ ಒಂದು ದಕ್ಷ ಅಧಿಕಾರಿಯ ವರ್ಗಾವಣೆಯ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಒಂದು ಕಡೆಯಲ್ಲಿ. ಅದೇ ಖಂಡಿತವಾಗಿ ತಕೊಳ್ಬೇಕು. ನಾವೆಲ್ಲ ನಾಗರಿಕರಾಗಿ ಇದು ಸರ್ಕಾರ ಹತ್ರ ಇದು ಮಾಡ್ಲೇಬೇಕು, ಪ್ರತಿಭಟನೆ ಮಾಡ್ಲೇಬೇಕು ಕಿ ಇಂಥದ್ ನಡೆಯಬಾರ್ದು. ಹಾಗೆ ಈಗ ಆನೆಸ್ಟ್ ಆಫೀಸರ್ಸ್ಗೆ ಸರ್ಕಾರದಿಂದ ಟ್ರೀಟ್ಮೆಂಟ್ ಬರಬಾರ್ದು ಅಂತ ನಾವು ಇದನ್ನ ಖಂಡಿಸಲೇಬೇಕು. ಸರಿ, ಮಾತಾಡಿದಕ್ಕೆ ಧನ್ಯವಾದಗಳು. ಎಸ್, ಈಗಾಗಲೇ ಇವರು ಹೇಳುವಂತ ರೀತಿಯಲ್ಲೇ ನೋಡಿದ್ರೆ ಮಕ್ಕಳು ಮುಂದಿನ ದಿನಗಳಲ್ಲಿ ಅಧಿಕಾರಿ ಆಗುವಂತ ಕನಸುಗಳನ್ನು ಎಲ್ಲ ಒಂದ್ ಕಡೆಯಲ್ಲಿ ಬಿಡಬೇಕು. ಸರ್ಕಾರಿ ಅಧಿಕಾರಿ ಅಥವಾ ಪೊಲೀಸ್ ಅಧಿಕಾರಿ ಆಗ್ಬೇಕು ಅನ್ನೋದು ಎಲ್ಲ ಈಗಿನ ಒಂದು ಚಲನಚಿತ್ರಗಳನ್ನು ನೋಡಿಕೊಂಡು ಎಲ್ಲಾ ಮಕ್ಕಳು ಹೇಳುವಂತ ನಾನು ಅಂತ ಆಫೀಸರ್ ಆಗ್ಬೇಕು, ನಾನು ಅಂತ ದಕ್ಷ ಅಧಿಕಾರಿ ಆಗ್ಬೇಕು ಅಂತ ಕೆಲವು ಚಿತ್ರಗಳಲ್ಲಿ ನೋಡಿಕೊಂಡು ಅವರು ಅನ್ಸ್ಕೊಂಡಿರುವಂತದ್ದು. ಆದ್ರೆ ಈ ಒಂದು ದುರಂತಗಳನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಅದು ಹೆಸರಿಲ್ಲದಂತ ಆಗುತ್ತೆ ಮುಂದಿನ ದಿನಗಳಲ್ಲಿ. ಈಗಿನ ದಿನಗಳನ್ನು ನೋಡಿದ್ರೆ ಇಂಥ ಒಂದು ಗೂಂಡಾ ಸಚಿವರಿಗೆ ನಾವು ಯಾಕೆ ಎನ್ಕರೇಜ್ ಮಾಡ್ತಾ ಇದ್ವಿ ಅಂತ ಅನಿಸ್ತಾ ಇಲ್ಲ ಒಂದ್ ಕಡೆ. ಖಂಡಿತ ಇದು ಅವರದ್ದೇ ಪಕ್ಷದ ಹಿರಿಯ ನಾಯಕರಾದ ನಿಮ್ದು ಜನಾರ್ದನ್ ಪೂಜಾರಿ ಅವರೊಂದು ಹೇಳಿಕೆ ನೀಡಿದ್ರು. ಏನಂದ್ರೆ, ನಮ್ಮಲ್ಲಿ ಈ ರೀತಿ ಸಚಿವರಿದ್ದರೆ ಅವರಿಗೆ ನಾವೇನಾದ್ರೂ ಅವರಿಗೆ ಹುದ್ದೆಯಿಂದ ಅವ್ರ ಸಂಪುಟದಿಂದ ಹೊರಗಿಡಬೇಕು. ಯಾಕಂದ್ರೆ ಈ ರೀತಿ ಸಚಿವರು ಬಂದ್ರೆ ಕೆಲಸ ಮಾಡುವವರಿಗೆ ಸಾಧ್ಯವಿಲ್ಲ, ಅವರಿಗೆ ಬಿಡುವುದಿಲ್ಲ. ಇಲ್ಲಿ ಜನಾರ್ದನ ಪೂಜಾರಿ ಅವರಿಗೆ ನಿಯತಿಲ್ಲದಂತ ವ್ಯವಸ್ಥೆಗಳನ್ನು ಮಾಡಿ ಹಾಕಿದ್ದಾರೆ ಅಂತ ಅವರನ್ನೇ ಹೊರಗಿಟ್ಟಾಗ ಇನ್ನು ದಕ್ಷ ಅಧಿಕಾರಿಯನ್ನು ಎಲ್ಲಿ ಇವರು ಬಿಡ್ತಾರೆ ಒಂದು ಕಡೆಯಲ್ಲಿ ಅಂತದ್ದು. ಇಲ್ಲಿ ಬೇಲಿ ಎದ್ದು ಹೊಲ ಮೇಯ್ದ ಹಾಗೆ ಆಗಿದೆ. ಅಂದ್ರೆ ನಮ್ಮನ್ನು ಯಾರು ಕಾಯ್ಬೇಕೋ, ಯಾರು ನಮ್ಮನ್ನು ರಕ್ಷಿಸ್ಬೇಕೋ ಅವರೇ ನಮ್ಮ ಭಕ್ಷಕರಾಗಿದ್ದಾರೆ. ಈಗ IAS ಆಫೀಸರ್ ಅಷ್ಟು ಎಜುಕೇಶನ್ ಇರೋರಿಗೆ ಹೆಚ್ಚು ಕಲಿಯದೇ ಇರುವ ಒಂದು ರಾಜಕಾರಣಿ ತಲೆ ಮೇಲೆ ಸವಾರಿ ಮಾಡಬೇಕು ಅಂತಾದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ, ಎಂತ ಶೋಚನೀಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಅನಿಸ್ತದೆ. ಅಲ್ಲ, ಒಂದು ಕಡೆ ನಾವು ಹಿಂದಿನ ರವಿಕುಮಾರ್ ಅವರ ಒಂದು ಹತ್ಯೆ ಅಥವಾ ಸಾವಿನ ಪ್ರಕರಣವನ್ನು ಈಗ ಥಿಂಕ್ ಮಾಡೋದಾದ್ರೆ ಅದರಲ್ಲೂ ಆದಂತ ಸನ್ನಿವೇಶಗಳನ್ನೆಲ್ಲ ನೋಡಿದ್ರೆ ಇದೇ ರೀತಿಯಂತ ವರ್ಗಾವಣೆಗಳು ಅವರಿಗೆ ಆಗ್ತದೆ. ಅಲ್ಲಿ ಅದ ನಂತರ ಅವರಿಗೆ ಮನನೊಂದು ಸಾವಿಗೆ ಶರಣಾಗ್ತಾರೆ. ಅಲ್ಲಿಯೂ ನಡೆದಿದ್ದು ಈ ನೀಚ ರಾಜಕಾರಣ. ನಾವು ಈಗ ನನ್ಗೆ ನೆನಪಾಗ್ತದೆ, ಲಾಸ್ಟ್ ಇಯರ್ ನಾವು ಎಲೆಕ್ಷನ್ಗೆ ಹೋಗ್ಬೇಕಾದ್ರೆ ನಮ್ದು ನೇಬರ್ ಒಬ್ರು ಎಲೆಕ್ಷನ್ಗೆ ಬನ್ನಿ ಅಂತ ಕರೆದು ಓಟ್ ಹಾಕ್ಲಿಕ್ಕೆ ಬನ್ನಿ ಅನ್ಬೇಕಾದ್ರೆ ಅವ್ರೇನ್ ಹೇಳ್ತಿದ್ದಾರೆ, ಏನು ಪ್ರತಿ ವರ್ಷ ಹೋಗ್ತೇವೆ ನಾವು ಓಟ್ ಹಾಕ್ತೇವೆ, ಆದ್ರೆ ಏನ್ ಪ್ರಯೋಜನ ಉಂಟು,
ನಾಳೆ ಪುನಃ ಅವ್ರು ಅಧಿಕಾರಕ್ಕೆ ಬರ್ತಾರೆ. ನಮ್ಮ ಎದುರುಗಡೆ ಈಗ ಓಟ್ ಕೇಳಲಿಕ್ಕೆ ಬರಬೇಕಾದ್ರೆ ಅವ್ರು ಅಂಗಲಾಚಿ ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಅನ್ನೋ ಸಾವಿರಾರು ಭರವಸೆ ಕೊಟ್ಟು ಬರ್ತಾರೆ. ಆದ್ರೆ ನಾನಿವತ್ತು ಓಟ್ ಕೊಡ್ತೇನೆ, ನಾಳೆ ಅವ್ರು ವಿನ್ ಆಗ್ತಾರೆ, ಬಂದ ಮೇಲೆ ಪುನಃ ಏನು ಇದೇ ಒಂದು ಪ್ರವೃತ್ತಿಯನ್ನು ಮುಂದುವರಿಸ್ತಾರೆ. ಅಧಿಕಾರಕ್ಕೆ ಬಂದ ಮೇಲೆ ಅವರ ಮಾತುಗಳು ಎಲ್ಲ ಬದಲಾವಣೆ ಆಗುವಂತದ್ದು ದರ್ಪ ಅಲ್ಲಿ ತಲೆಯಲ್ಲಿ ಬಂದಿರ್ತದೆ ಕಡೆಯಲ್ಲಿ. ಅಲ್ಲ, ಎಲ್ಲ ಒಂದ್ ಕಡೆಯಲ್ಲಿ ಬಹಳಷ್ಟು ರಾಜಕಾರಣಿಗಳನ್ನು ನೋಡಿದ್ರೆ ಈಗಿನ ದಿನಗಳಲ್ಲಿ ಬದಲಾವಣೆಯ ಮಾತನ್ನು ಮಾತಾಡ್ತಾರೆ. ಅದರಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಒತ್ತು ನೀಡುವಂತದ್ದು, ಮೀಸಲಾತಿ ನೀಡುವಂತದ್ದು. ಅಲ್ಲ, ಹೇಳಲಿಕ್ಕೆ ನಿಮ್ಮ ಇವರು ರಾಹುಲ್ ಗಾಂಧಿ ಅವರು ಕೂಡ ಹೇಳಿದ್ರು, ಮಹಿಳೆಗೆ ಸಬಲೀಕರಣ ಆಗಬೇಕು, ಮಹಿಳಾ ಸಬಲೀಕರಣ ಆಗಬೇಕು, ಅವರಿಗೆ ಒಳ್ಳೆಯ ಅಧಿಕಾರ ಕೊಡಬೇಕು, ಅವರಿಗೆ ಸಮಾಜದಲ್ಲಿ ಮುಖ್ಯ ಸ್ಥಾನ ಸಿಗುವ ಹಾಗೆ ಮಾಡಬೇಕು ಅಂತ. ಆದ್ರೆ ಹೇಳುವುದನ್ನು ಮಾತ್ರ ಅವರು ಹೇಳ್ತಾ ಹೋಗ್ತಾರೆ. ಕಾರ್ಯರೂಪಕ್ಕೆ ಬರುವಾಗ ಅಷ್ಟೇ, ಪ್ರಚಾರಕ್ಕೆ ಕಾರ್ಯರೂಪಕ್ಕೆ ಬರುವಾಗ ಈ ರೀತಿ ಯಾರು ಕೆಲಸ ಮಾಡ್ತಾರೆ ನಿಷ್ಠೆಯಿಂದ, ಆ ನಿಷ್ಠೆಯಿಂದ ಕೆಲಸ ಮಾಡುವವರನ್ನು ಅಲ್ಲಿ ತಡೆಗಟ್ಟಿ ಸಚಿವರಾದ ಇವರೆಲ್ಲ ಮೇಲೆ ಮೇಲ್ಪಟ್ಟ ಅವರಿಂದ ಏನ್ ಮಾಡ್ಲಿಕ್ಕೆ ಆಗ್ತದೆ, ಮಾಡದೆ ನ್ಯಾಯವನ್ನು ಸಿಗದೆ ಅವರ ಒಳಗೆ ಅವರ ನಿಯಂತ್ರಣದೊಳಗೆ ಯಾವ್ದು ಬರ್ತದೆ ಅದನ್ನ ಮಾಡದೆ ಬೇರೆ ಎಲ್ಲ ಅವರಿಗೆಲ್ಲ ತಡೆಗಟ್ಟುದು, ಇಂಥದೇ ಎಲ್ಲ ಕೆಲವೆಲ್ಲ ನಡೀತಾ ಇದೆ ವಿನಃ. ಅಲ್ಲ, ಒಂದ್ ಕಡೆಯಲ್ಲಿ ಏನಂದ್ರೆ ಬಹಳಷ್ಟು ವಿಚಾರಗಳನ್ನು ಥಿಂಕ್ ಮಾಡಿದ್ರೆ ಈಗ ಅಧಿಕಾರಿಗಳಿಗೆ ಬಹಳಷ್ಟು ಅವರದೇ ಆದ ಒಂದು ನಿಯಮಗಳಿದೆ, ಅದನ್ನು ಪರಿಪಾಲಿಸುವಂತದ್ದು ಅವರಿಗೆ ಬಿಟ್ಟದ್ದು ಒಂದ್ ಕಡೆಯಲ್ಲಿ. ಆದ್ರೆ ಸುಪ್ರೀಂ ಕೋರ್ಟ್ 2 ವರ್ಷದ ಹಿಂದೆ ಹೇಳಿದೆ, ಈ ಪೊಲೀಸ್ ಅಧಿಕಾರಿಗಳ ಮೇಲೆ ಒತ್ತಡ ಹೇರಬಾರ್ದು, ರಾಜಕೀಯ ಒತ್ತಡ ಯಾವುದು ಬರಬಾರ್ದು, ನ್ಯಾಯವಾಗಿ ಇದ್ರೆ ಅವರು ಅದನ್ನ ನ್ಯಾಯವಾಗಿ ತಕೊಂಡು ಹೋಗ್ಬೇಕು ಅಂತ. ಆದ್ರೆ ಅದೇನು ಈಗ ನಡೀತಾ ಇಲ್ಲ ಅಂತ ಅನ್ನಿಸ್ತದೆ. ಅಲ್ಲ, ಒಂದ್ ಕಡೆಯಲ್ಲಿ ಈಗ ಇದೆಲ್ಲವನ್ನು ನೋಡಿದ್ರೆ ರಾಜಕೀಯಕ್ಕೆ ನಂಟಿದ್ದವರಿಗೆ ಮಾತ್ರ ಇಲ್ಲಿ ಉಳಿಲಿಕ್ಕೆ ಆಸ್ಪದ ಇದೆ. ಒಂದು ಅಧಿಕಾರಿಗಳಾಗಿರ್ಬೋದು, ತಮ್ಗೆ ಇಷ್ಟ ಆದವರನ್ನು ಆ ಜಿಲ್ಲೆಗಳಲ್ಲಿ ಹಾಕುವಂತದ್ದು, ನಮಗೆ ಏನು ಇಷ್ಟ ಯಾರು ಅಧಿಕಾರಿಗಳು ಇಷ್ಟ ಆಗ್ತಾರೆ ಅವರನ್ನು ಇಲ್ಲಿ ವರ್ಗಾವಣೆ ಮಾಡಿಸಿಕೊಂಡು ನಮಗೆ ಬೇಕಾದ ವ್ಯವಸ್ಥೆಗಳಿಗೆ ಮುಂದಾಗುವಂತದ್ದು. ಇದು ಕೇವಲ ಜಾತಿ ರಾಜಕಾರಣ. ಎಲ್ಲ ಒಂದು ಅವರಿಗೆ ಬೇಕಾದಾಗೆ ಅದನ್ನು ತಿರುಗಿಸ್ಕೊಳ್ತಾರೆ. ಈಗ ನಾವು ನೋಡ್ಬೋದು, ಅದು ವೇಮುಲು ಅವ್ರದ್ದು ಎಲ್ಲವನ್ನು ತಮಗೆ ಬೇಕಾದ ರೀತಿಯಲ್ಲಿ ಅವರು ಅದನ್ನ ನಾಟಕೀಯವಾಗಿ ಸೃಷ್ಟಿ ಮಾಡಿ ಅದನ್ನ ಅವರು ರಾಜಕಾರಣಕ್ಕೆ ಬಳಸಿಕೊಳ್ತಾರೆ. ವರ್ಗಾವಣೆ ಮಾಡುದು, ಎಲ್ಲ ವಿಷಯವನ್ನು ಸಣ್ಣ ವಿಷಯವಾದ್ರೆ ಅದನ್ನು ತಿರುಗಿಸಿ ರಾಜಕೀಯಕ್ಕೆ ತಿರುಗಿಸಿ ಒಂದು ರಾಜಕೀಯ ಇದನ್ನ ಪ್ರಸಂಗವನ್ನಲ್ಲಿ ಸೃಷ್ಟಿ ಮಾಡುವಂತದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ಪ್ರಮೋದ್ ಅವರ ಒಂದು ಪ್ರಕರಣ ಆಗಿರ್ಬೋದು, ಇಲ್ಲಿ ಮಂಗಳೂರಲ್ಲಿ ಆದಂತ ವ್ಯವಸ್ಥೆಗಳಿಗೆ ಅವರಿಗೂ ಈಗಿನ ದಿನಗಳಲ್ಲಿ ವರ್ಗಾವಣೆ ಆಯ್ತು. ಅಥವಾ ಕಮಿಷನರ್ ಆಗಿರ್ಬೋದು, ಮುರುಗನ್ ಅವರಾಗಿರ್ಬೋದು, ಅವರಿಗೂ 1 ವರ್ಷದಲ್ಲೇ ವರ್ಗಾವಣೆ ಆಯ್ತು. ಹಾಗಾದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ನಂಟಿನ ಅಧಿಕಾರಿಗಳು ಯಾರಿದ್ದಾರೆ ಅವರಿಗೆ ಇಲ್ಲಿ ಸೂಕ್ತವಾದ ವ್ಯವಸ್ಥೆಗಳನ್ನು ಮಾಡಲಾಗ್ತದೆ, ಅವರಿಗೆ ಬೇಕಾದ ರೀತಿಯಲ್ಲಿ ಬೇಕಾಬಿಟ್ಟಿಯಾದ ವ್ಯವಸ್ಥೆಗಳನ್ನು ಕೊಡಬೇಕು. ಅಥವಾ ಇವರಿಗೇನೋ ಒಂದು ಅನೈತಿಕ ಚಟುವಟಿಕೆಗಳಿಗೆ ಆಸ್ಪದ ಮಾಡ್ತಾರೆ ಅಂತ ಅಧಿಕಾರಿಗಳು ಬೇಕಾಗ್ತದೆ, ಅವರಿಗೆ ಮಾತ್ರ ಇಲ್ಲಿ ಈಗ ಉಳಿಗಾಲ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಎಸ್, ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೇನೆ. ಎಸ್ ವೀಕ್ಷಕರೇ, ಒಂದು ಕಡೆಯಲ್ಲಿ ಯಾವ ರೀತಿಯಲ್ಲಿ ದಕ್ಷ ಅಧಿಕಾರಿ ವರ್ಸಸ್ ಗೂಂಡಾ ಸಚಿವರು ಅನ್ನುವಂಥದ್ರ ಬಗ್ಗೆ ಮಾತಾಡ್ತೇನೆ. ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ದಕ್ಷ ಅಧಿಕಾರಿ ವರ್ಸಸ್ ಗೂಂಡಾ ಸಚಿವ ಅನ್ನುವಂಥದ್ರ ಬಗ್ಗೆ ಮಾತಾಡ್ತಿದ್ವಿ. ಇಬ್ರು ನಮ್ಮ ಜೊತೆ ಸ್ಟುಡಿಯೋದಲ್ಲೇ ಜಾಯ್ನ್ ಆಗಿದ್ದಾರೆ ಅತಿಥಿಗಳು. ಎಸ್, ಈಗಾಗಲೇ ಒಂದು ಕಡೆಯಲ್ಲಿ ಮಾತಾಡಿದ್ರೆ ಬಹಳಷ್ಟು ಕಡೆಯಲ್ಲಿ ಸಬಲೀಕರಣದ ಮಾತು, ಒಂದು ಕಡೆಯಲ್ಲಿ ಮೀಸಲಾತಿಯ ಒಂದು ಪಟ್ಟಿ, ಅಷ್ಟು ಮಹಿಳೆಯರಿಗೆ ಎಲ್ಲೋ ಒಂದು ಕಡೆಯಲ್ಲಿ ಯಾವುದೇ ರಾಜಕೀಯವಾಗಿರ್ಬೋದು ಅಥವಾ ಅಧಿಕಾರಿಗಳ ಒಂದು ವರ್ಗಾವಣೆಯ ರೀತಿಯಲ್ಲಿ ನೋಡಿದ್ರೆ ಆಗಿರ್ಬೋದು, ದೌರ್ಜನ್ಯ ಅನ್ನುವಂಥದ್ದು ಇನ್ನೂ ಉಳಿದಿಲ್ಲ. ಅಥವಾ ಬಹಳಷ್ಟು ಕಡೆಯಲ್ಲಿ ಈಗಿನ ದಿನಗಳಲ್ಲಿ ನೋಡಿರ್ಬೋದು ಅತ್ಯಾಚಾರದ ಪ್ರಕರಣಗಳು, ಈ ಎಲ್ಲ ಪ್ರಕರಣಗಳನ್ನು ಎಲ್ಲ ಒಂದು ಕಡೆಯಲ್ಲಿ ಮಾನಿಟರಿಂಗ್ ಮಾಡ್ಲಿಕ್ಕೋಸ್ಕರ ಅಧಿಕಾರಿಗಳು ಮಹಿಳೆಯರೇ ಆಗಿರ್ಬೇಕು,
ಇಂಥ ಒಂದು ಪ್ರಕರಣಗಳಿಗೆ ಎಲ್ಲೋ ಒಂದು ಕಡೆಯಲ್ಲಿ ಕಡಿವಾಣ ಬೀಳುತ್ತೆ ಅನ್ನುವ ದೃಷ್ಟಿಯಿಂದ ಬಹಳಷ್ಟು ಅಧಿಕಾರಿಗಳಿಗೆ ವರ್ಗಾವಣೆಯನ್ನು ಮಾಡಿರುವಂಥದ್ದು. ಆ ಸಂದರ್ಭಗಳಲ್ಲಿ ಎಲ್ಲೆಲ್ಲಿ ಇಂಥ ಅತ್ಯಾಚಾರ ಪ್ರಕರಣ ಹೆಚ್ಚಾಗತ್ತೆ, ಅದರಲ್ಲಿ ಬಳ್ಳಾರಿಯಲ್ಲೂ ಬಹಳಷ್ಟು ಅತ್ಯಾಚಾರ ಪ್ರಕರಣಗಳು ಹಿಂದಿನಿಂದಲೂ ಕೇಳಿರುವಂತದ್ದು. ಆದ್ರೆ ಇದೀಗ ಮಹಿಳೆಯರನ್ನೇ ಎಲ್ಲ ವರ್ಗಾವಣೆ ಮಾಡಿಕೊಂಡು, ಹಾಗಾದ್ರೆ ಮಹಿಳೆಯರ ಮೇಲೆ ಎಷ್ಟು ಕಾಳಜಿ ಇದೆ ಅನ್ನುವಂಥದ್ದು. ಈ ಘಟನೆಯನ್ನು ನೋಡ್ಬೇಕಾದ್ರೆ ಮಹಿಳೆಯರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಬಾಯಿಂದ ಮಾತ್ರ ಇವ್ರು ಹೇಳ್ತಾರೆ ಮಹಿಳೆ ಅಂದ್ರೆ ದೇವತೆಗೆ ಸಮಾನ, ಸರಸ್ವತಿ, ಲಕ್ಷ್ಮಿ ಅಂತ ಹೇಳ್ತಾರೆ. ಆದ್ರೆ ಇವ್ರದ್ದು ಇಂಟೆನ್ಷನ್ ಏನ್ ಹೇಳಿದ್ರೆ, ಇದೇ ರೀತಿ ದೇವರು ಹೇಗೆ ಕೂರ್ತಾರ ತಟಸ್ಥರಾಗಿ ಹಾಗೆ ಇವರು ಕೂತಿರ್ಲಿ ಅನ್ನುವ ಮನೋಭಾವ ಇವರ ಮನಸ್ಸಿನಲ್ಲಿ ಇದೆಯಾ ಅಂತ ಅನ್ನಿಸ್ತದೆ. ಅಂದ್ರೆ ನಿಜವಾಗಿ ನೋಡಿದ್ರೆ ಈಗ ಒಂದು ಮಹಿಳೆಯರಲ್ಲಿ ತೊಟ್ಟಿಲು ತೂಗುವ ಕೈ ಇರ್ಬೋದು, ಆದ್ರೆ ಅದು ದೇಶವನ್ನು ಆಳುವಂತ ಶಕ್ತಿ ಮಹಿಳೆಯಲ್ಲಿದೆ. ಹಾಗಿರ್ಬೇಕಾದ್ರೆ ಈ ರಾಜಕಾರಣಿಗಳು ಮೊನ್ನೆ ಅನುಪಮಾ ಶೆಣೆಯವರನ್ನು ವರ್ಗಾಯಿಸದೆ ಅವರಿಗೆ ದಕ್ಷವಾಗಿ ನೈತಿಕತೆಯಿಂದ ನಡೆಯಲು ಅವಕಾಶ ಮಾಡಿಕೊಡ್ಬೇಕಿತ್ತು. ಆಗ ಮಾಡಿದಿದ್ರೆ ದೇಶದಲ್ಲಿರುವ ಇನ್ನು ಮುಂದಿನ ಪೀಳಿಗೆಗೆ ನಾವು ಒಂದು ಅಧಿಕಾರಕ್ಕೆ ಬಂದ್ರೆ ಇದೇ ರೀತಿ ನಾವು ಕಲ್ತು ಮುಂದೆ ಪೊಲೀಸ್ ಅಧಿಕಾರಿಯಾದ್ರೆ ನಮಗೂ ಒಳ್ಳೆಯ ಬೆಂಬಲ ಸಿಗ್ತದೆ, ಒಳ್ಳೆಯ ನೀವು ಒಳ್ಳೆಯ ಬೆಂಬಲ ಸಿಕ್ಕಿದ್ರೆ ಓಕೆ. ಕರ್ನಾಟಕದಲ್ಲಿ ಯಾವ ರೀತಿ ಮಹಿಳೆಯರಿಗೆ ಬೆಂಬಲ ಸಿಗ್ತಾ ಇದೆ ಅನ್ನೋದು ತಾವು ನೋಡ್ತಾ ಇದ್ದೀರಿ. ಅತ್ಯಾಚಾರ ಪ್ರಕರಣಗಳು ಬಹಳಷ್ಟು ಹೆಚ್ಚಾಗಿದೆ. ಬಹಳಷ್ಟು ಲಾ ಅಂಡ್ ಆರ್ಡರ್ ಅನ್ನು ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ ದಕ್ಷ ಅಧಿಕಾರಿಗಳನ್ನು ಎಲ್ಲ ಒಂದು ಕಡೆಯಲ್ಲಿ ವರ್ಗಾವಣೆ ಮಾಡುವಂತದ್ದು ವ್ಯವಸ್ಥೆಗಳಿಗೆ ಮುಂದಾಗ್ತಾ ಇದೆ. ಅನ್ನುವಂತ ಪ್ರಕರಣಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಬಹಳಷ್ಟು ಮಹಿಳಾ ಒಂದು ಅಧಿಕಾರಿಗಳನ್ನ ನೇಮಿಸಿರುವಂತದ್ದು. ಆದ್ರೆ ಅಧಿಕಾರಿಗಳನ್ನು ಎಲ್ಲ ಒಂದ್ ಕಡೆ ವರ್ಗಾವಣೆ ಮಾಡುವ ತಂತ್ರಗಾರಿಕೆ ಮಾಡ್ತಾ ಇದೆ ಅಂತ ಆದ್ರೆ ಎಲ್ಲ ಒಂದ್ ಕಡೆಯಲ್ಲಿ ಹೆಸರಿಗೆ ಮಾತ್ರ ಮಹಿಳೆಯರ ಬಗ್ಗೆ ಕಾಳಜಿ. ಅದು ಹೌದು, ಬಗ್ಗೆ ಕಾಳಜಿ. ಅವರಿಗೆ ಅವರ ರಾಜಕೀಯ ಲಾಭ ನೋಡ್ತಾರೆ ಹೊರತು ಅವರು ಮಹಿಳೆಯರಿಗೆ ಈಗ ಸಪೋರ್ಟ್ ಮಾಡಿಕೊಂಡು ಮುಂದಿನ ಪೀಳಿಗೆಗೆ ಹೆಣ್ಣು ಮಕ್ಕಳಿಗೆ ನಮ್ಗೆ ಅಭಯ ಹಸ್ತವನ್ನು ಅವರು ನೀಡ್ತಾ ಇಲ್ಲ. ಅದ್ರ ಬದಲಿಗೆ ಈ ರೀತಿ ವರ್ಗಾವಣೆ ಎಲ್ಲ ಮಾಡಿ ದಕ್ಷ ಅಧಿಕಾರಿಗಳ ಒಂದು ಹುಮ್ಮಸ್ಸನ್ನು ಕೂಡ ಅವರು ಕುಗ್ಗಿಸ್ತಿದ್ದಾರೆ. ಅವರಲ್ಲಿರುವ ಹುಮ್ಮಸ್ಸನ್ನು ಅವರು 1 ಸಲ 2 ಸಲ ತುಂಬಾ ಸಲ ಇದೇ ರೀತಿ ಹುಮ್ಮಸ್ಸು ಕುಗ್ತಾ ಹೋದ್ರೆ ಮನುಷ್ಯ ಡೆಸ್ಪರೇಟ್ ಆಗ್ತಾನೆ. ಇವರ ಇಂಟೆನ್ಷನ್ ಅದೇ. ಇದೇ ರೀತಿ ವರ್ಗಾವಣೆ ಮಾಡಿ 1 2 3 4 ಕಡೆ ಹೀಗೆ ಹಾಕ್ತಾ ಇದ್ರೆ ಅವರು ಮಾನಸಿಕವಾಗಿ ಕುಗ್ಗಿ ಹೋಗ್ಲಿ ಅನ್ನುವುದೇ ಇವರ ಇಂಟೆನ್ಷನ್. ಅಂದ್ರೆ ಇವರಿಗೆ ನಮ್ಮ ದೇಶದಲ್ಲಿ ಅರಾಜಕತೆ ಇದ್ರೆ ಮಾತ್ರ ಇವರು ಉಳಿತಾರೆ. ಅರಾಜಕತೆ ಇದ್ರೆ ಮಾತ್ರ, ಅದೇ ನಮ್ಮ ದೇಶದಲ್ಲಿ ಅರಾಜಕತೆ ಇಲ್ಲ, ಚೆನ್ನಾಗಿದೆ, ಆಗ ಇವರಿಗೆ ಯಾವುದು ಒಂದು ಇಶ್ಯೂನು ಸಿಗುದಿಲ್ಲ, ಇವರದ ನಾಟಕವನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ಇವರ ಇಂಟೆನ್ಷನ್ ಅರಾಜಕತೆ ಸೃಷ್ಟಿಸುವುದು ಅಷ್ಟೇ. ಸರಿ, ನಮ್ಮ ಜೊತೆ ಕಾಲರ್ ಇದ್ದಾರೆ ಒಬ್ರು. ಎಸ್, ಹಲೋ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ರಾಜಶ್ರೀ ಪ್ರಭು ಅಂತ. ಎಸ್, ಈಗಾಗಲೇ ನೀವು ನೋಡಿದಂತ ರೀತಿಯಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ದಕ್ಷ ಅಧಿಕಾರಿ ಮಹಿಳೆಯೊಬ್ಬರನ್ನು ಎತ್ತಂಗಡಿ ಮಾಡಲಾಗ್ತದೆ, ಅದು ಒಬ್ರು ಗೂಂಡಾ ಸಚಿವರಿಂದ ಎತ್ತಂಗಡಿ ಮಾಡಲಾಗ್ತದೆ ಅನ್ನುವಂಥದ್ದು. ಇದರ ಬಗ್ಗೆ ಒಂದು ಕಡೆಯಲ್ಲಿ ಮಹಿಳೆಯರ ಬಗ್ಗೆ ಜಾಗೃತಿ ಮತ್ತೆ ಆಂದೋಲನಗಳನ್ನು ಮಾಡುವಂಥದ್ದು, ದೌರ್ಜನ್ಯದ ಬಗ್ಗೆ ಒಂದಷ್ಟು ಪ್ರಚಾರಗಳನ್ನು ಮಾಡುವಂಥದ್ದು, ಇದೆಲ್ಲ ಯಾಕೆ ಒಂದು ಕಡೆಯಲ್ಲಿ, ಅಥವಾ ಇಂಥ ಒಂದು ದಕ್ಷ ಅಧಿಕಾರಿ ಮಹಿಳೆಯರ ಬಗ್ಗೆ ಒಬ್ರು ಕಾಳಜಿ ಉಳ್ಳವರು ಇಂಥವರನ್ನು ವರ್ಗಾವಣೆ ಮಾಡ್ತಾ ಇದೆ ಅಂದ್ರೆ ಸರ್ಕಾರಕ್ಕೆ ಏನ್ ಬೇಕು ಇಲ್ಲಿ ಅನ್ನುವಂಥದ್ದು? ಸಬಲೀಕರಣ ಅಂತ ಹೇಳ್ತಾರೆ ಬಿಟ್ರೆ ಮಹಿಳೆಯರಿಗೆ ಒಂದು ಮುಂದೆ ಹೋಗ್ಲಿ ಅವಕಾಶ ಕೊಡುವುದೇ ಇಲ್ಲ. ಎಲ್ಲಾ ಫೀಲ್ಡ್ ಅಲ್ಲಿ ಆಗ್ಲಿ ನೀವು ನೋಡಿ, ಯಾವ್ದೇ ಫೀಲ್ಡ್ ಅಲ್ಲಿ ಒಂದು ಮಹಿಳೆ ಮುಂದೆ ಹೋಗ್ತಾಳೆ ಅಂತ ಆದ್ರೆ ಅವಳನ್ನಲ್ಲಿ ದಬಾಯಿಸ್ಲಿಕ್ಕೆ, ಅವಳನ್ನ ಮೆಟ್ಟಿ ನಿಲ್ಲಿಕ್ಕೆ ಎಲ್ಲಾ ಸಮಾಜದವರು ಪ್ರಯತ್ನ ಪಡ್ತಾನೆ ಇದ್ದಾರೆ. ಈಗ ನೋಡಿ, ಇವಳದ್ದೇ ಈಗ ನಮ್ದು DYSP ಅವರದ್ದೇ ಈಗ ವಿಷಯದಲ್ಲಿ ಅವಳಷ್ಟು ಒಳ್ಳೆ ಮಾಡಿ ಕೆಲಸ ಮಾಡ್ತಾ ಇರುವಾಗ ಈ ಸರ್ಕಾರದವ್ರು ಅಂದ್ರೆ ಅವರ ಬೇಯಲಿಕ್ಕೆ ಅವರದ್ದು ಏನೋ ಇನ್ಫ್ಲೂಯೆನ್ಸ್ ಆಗ್ಲಿಲ್ಲ ಅಂತ ಅವರನ್ನು ಮೆಟ್ಟಿ ನಿಲ್ತಾ ಇದ್ದಾರೆ. ಹೌದಲ್ವಾ? ಈಗ ಹೌದು. ಈಗ ಇದ್ರಿಂದ ಏನಾಗ್ತದೆ, ನೆಕ್ಸ್ಟ್ ಜನರೇಷನ್ ಮುಂದೆ ಬರುವ ಮಹಿಳೆ ಹುಡುಗಿಯರಿಗೆ ಈಗ ನಾವೇನೋ ಮಾಡ್ಬೇಕು ಅಂತ ಇದ್ದವರು ಈಗ ಇದು ಸಮಾಜ ಸೇವೆ ನೋಡಿ, ಇಂಜಿನಿಯರಿಂಗ್, ಬ್ಯಾಂಕಿಂಗ್ ಎಲ್ಲದರಲ್ಲಿ ಹೋಗ್ತಾರೆ. ಆದ್ರೆ ಈ ಸಮಾಜದಲ್ಲಿ ಈಗ ಸರ್ಕಾರದ ಅಧೀನದಲ್ಲಿರುವ ಈಗ ಒಂದು ಸಂಸ್ಥೆಯಾಗಿ ಇರುವಾಗ ಹೀಗೆ ನೀವು ಅವರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದು ಅವರನ್ನು ಮೆಟ್ಟಿ ನಿಲ್ತಾ ಪ್ರಯತ್ನ ಮಾಡ್ತಾ ಇರುವಾಗ ನೆಕ್ಸ್ಟ್ ಜನರೇಷನ್ ಏನಾಗ್ತದೆ, ನಮ್ಗೆ ಈಗ ಮುಂದೆ ಹೋಗ್ಲಿಕ್ಕೆ ಒಂದು ಭಯ ಆಗ್ತದೆ. ನಾವು ಸಹ ಮುಂದೆ ಹೋದ್ರೆ ನಮ್ಮನ್ನು ಸಹ ಹೀಗೆ ಆಗ್ತದೆ. ಅವರಿಗೆ ಅದು ತೋರಿಸುದಿಲ್ಲ. ಈಗ ಗೌರ್ಮೆಂಟ್ ಏನಂತ ನೋಡಿ ಹೀಗೆಲ್ಲ ಮಾಡಿದ್ರು ಕೂಡಲೇ ಬೇರೆ ಹುಡುಗಿಯರಿಗೆ ಈಗ ಮುಂದೆ ಬರುವ ಆಲೋಚನೆ ಇರುವವರು ಸಹ ನಮ್ಗೆ ಇದ್ರಲ್ಲಿ ಮುಂದೆ ಫೀಲ್ಡ್ ಇಲ್ಲ, ನಮ್ಗೆ ಸಹ ಹೀಗೆ ಆಗ್ತದೆ ಅಂತ ಆಲೋಚನೆ ಮಾಡಿ ಹಿಂದೆ ಬರ್ತಾರೆ. ಹೌದಲ್ವಾ?
ಅಲ್ಲ, ಒಂದ್ ಕಡೆಯಲ್ಲಿ ಮಹಿಳಾ ಅಧಿಕಾರಿಗಳಾದ್ರೆ ಒಂದ್ ಕಡೆಯಲ್ಲಾದ್ರೆ ಸಿದ್ದರಾಮಯ್ಯ ಸರ್ಕಾರ ಏನ್ ಮಾಡ್ತಾ ಇದೆ, ಅವರು ಇದರ ಬಗ್ಗೆ ಎಲ್ಲ ಒಂದ್ ಕಡೆಯಲ್ಲಿ ಸ್ಪಷ್ಟನೆ ಮಾಡ್ತಾ ಇದ್ದಾರೆ, ವರ್ಗಾವಣೆ ಬಗ್ಗೆ ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ. ಇಲ್ಲ, ಸ್ಪಷ್ಟೀಕರಣ ಅಂತ ಹೇಳಿದ್ರೆ ಅಲ್ಲಿ ನೋಡಿ ವರದಿ ಬಂದ ಪ್ರಕಾರ ಯಾರಿಗೂ ಏನು ಸರಿಯಾಗಿ ಮಾಹಿತಿ ಇಲ್ಲ. ಅವರ ಮೇಲೆ ಹಾಕ್ತಾರೆ, ಇವರ ಮೇಲೆ, ಅಂದ್ರೆ ಒಬ್ಬರ ಮೇಲೆ ಆ ವಿಷಯವನ್ನು ಹೇರಿ ತಾವು ಅದರಿಂದ ಆ ವಿಷಯದಿಂದ ಕಳಚಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ವಿನಃ ಒಂದು ಗೃಹ ಸಚಿವರಾಗ್ಲಿ ಯಾವುದೇ ಸಚಿವರಾಗ್ಲಿ ಅದರ ಜವಾಬ್ದಾರಿಯಿಂದ ಏನೋ ಒಂದು ತಪ್ಪು ನಡೆದಿದೆ ಅದನ್ನು ಸರಿಪಡಿಸಬೇಕು ಅಂತ ಯಾರಲ್ಲಿಯೂ ಸಹ ಇಲ್ಲ. ಈ ಸರ್ಕಾರವೇ ಇದನ್ನು ಒಂದು ಕೇಂದ್ರ ಬಿಂದುವಾಗಿ ಮಾಡಿ ಅವರನ್ನು ಯಾರು ಅಧಿಕಾರಿಯನ್ನು, ಮಹಿಳೆ ಅಧಿಕಾರಿಯನ್ನು ಅಂದ್ರೆ ಮೆಟ್ಟುವತ್ತ ಹಾಗೆ ಪ್ರಯತ್ನ ಪಡ್ತಾ ಇದ್ದಾರೆ ವಿನಃ ಏನೋ ಒಂದ್ ರೀತಿ ಯಾರಿಂದಲೋ ತಪ್ಪ ಆಗಿದೆ ಅದನ್ನು ಸರಿಪಡಿಸಬೇಕು ಅಂತ ಸರ್ಕಾರದಲ್ಲಿ ಯಾರಿಗೂ ಕಾಳಜಿ ಇಲ್ಲ. ಅಲ್ಲ, ಒಂದ್ ಕಡೆಯಲ್ಲಿ ಸರ್ಕಾರ, ಘನ ಸರ್ಕಾರ ಒಂದ್ ಕಡೆಯಲ್ಲಿ ಮಹಿಳೆಯ ಒಂದು ಸಬಲೀಕರಣದ ಬಗ್ಗೆ ಮಾತಾಡ್ತದೆ, ಆದ್ರೆ ಸಬಲೀಕರಣ ಎಲ್ಲಿ ಆಗ್ತಾ ಇದೆ ಅನ್ನೋ ಇಲ್ಲ, ಎಲ್ಲಿಯೂ ಆಗ್ತಾ ಇಲ್ಲ. ಖಾಲಿ ಮಾತಲ್ಲಿ ಮಾತ್ರ. ನೋಡಿ, ಪೇಪರ್ ಅಲ್ಲಿ ಈಗ ವಾಹಿನಿಗಳಲ್ಲಿ ಮಾತನಾಡುವಾಗ ಮಾತ್ರ ನೀವು ಮಿನಿಸ್ಟರ್ ಬಗೆಯರು ರಾಜಕಾರಣಿಗಳು ಮಾತನಾಡುವಾಗ ಮಾತ್ರ ವಾಹಿನಿಯವರ ಎದುರಿಗೆ ಮಾತನಾಡುವಾಗ ಮಾತ್ರ ಅವರು ಮಾತನಾಡ್ತಾರೆ ಬಿಟ್ರೆ ಅದನ್ನು ಅವರು ಕಾರ್ಯಗತ ಮಾಡುದಿಲ್ಲ. ಅದನ್ನು ಮೆಟ್ಟಿಯನ್ನು ನಿಲ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ಯಾವುದೇ ವಿಭಾಗದಲ್ಲಿ ಹೋಗ್ಲಿ, ಎಲ್ಲೇ ಹೋಗ್ಲಿ, ಇಡೀ ಸಮಾಜದಲ್ಲಿ ಇದು ಕಾರ್ಯ ಆಗ್ತಾ ಇದೆ. ಯಾವುದೇ ಒಂದು ಮಹಿಳೆ ಏನೋ ಒಂದು ತನ್ನ ಈಗ ಸಾಧಾರಣ ಗೃಹ ಮಂಡಳಿಯಲ್ಲಿ ಇರುವವರೇ ಈಗ ಮನೆ ವಾರ್ತೆ ನೋಡಿಕೊಳ್ಳುವ ಮಹಿಳೆ ಏನೋ ಒಂದು ಸಮಾಜದಲ್ಲಿ ತಾನು ಮುಂದೆ ಬರಬೇಕು ಅಂತ ಹೋಗುವಾಗ ಸಹ ಅವರನ್ನು ಮೆಟ್ಟಿ ನಿಲ್ಲಿಕ್ಕೆ ಸಮಾಜ ಪ್ರಯತ್ನ ಪಡ್ತದೆ ಬಿಟ್ರೆ ಅವರನ್ನು ಮುಂದೆ ಕಳಿಸುವ ಅಂತ ಅವರ ತಲೆಯಲ್ಲಿ ಬರುವುದೇ ಇಲ್ಲ. ಅದನ್ನು ಮೆಟ್ಟಿ ಅಂದ್ರೆ ಯಾಕಂದ್ರೆ ಏನೋ ಒಂದು ಮಹಿಳೆ ಮುಂದೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ರು ಅವಳ ಕಾಲು ಎಳಿಲಿಕ್ಕೆ, ಅವರನ್ನು ಹಿಂದೆ ಎಳಿಲಿಕ್ಕೆ ಪ್ರಯತ್ನ ಪಡ್ತದೆ ಈ ಸಮಾಜ. ಏನೋ ಪ್ರೋತ್ಸಾಹ ಕೊಡಬೇಕು ಅಂತ ಅವರಿಗೆ ಅನ್ಸುವುದೇ ಇಲ್ಲ. ಇದು ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ, ಇವಾಗ ಹುಡುಗಿಯರಿಗೆ ನಾವು ಮುಂದೆ ಹೋಗ್ಬೇಕು, ಅವರಿಗೆ ಆದರ್ಶ ಆಗ್ಬೇಕು, ಅವರಿಗೆ ಸಮಾಜದಲ್ಲಿ ಒಂದ್ ರೀತಿ ಫ್ರೀಡಮ್ ಕೊಡ್ಬೇಕು ಅಂತ ಎಷ್ಟೇ ಫ್ರೀಡಮ್ ಕೊಟ್ಟರು ಅಲ್ಲಿ ಮೆಟ್ಟಿ ನಿಲ್ತಾ ಇದ್ದಾರೆ. ಇಲ್ಲ, ಹಿಂದಿನ ಕಾಲದಲ್ಲಿ ಆದ್ರೂ ಒಂದು ಹೆಂಗಸರಿಗೆ ಸ್ವತಂತ್ರವಾಗಿ ಏನೋ ಒಂದ್ ರೀತಿ ನಿರ್ಭಯ ವಾತಾವರಣ ಇತ್ತು. ಈಗ ಭಯದ ವಾತಾವರಣವೇ ಇದೆ ವಿನಃ ಅವರಿಗೆ ಸ್ವತಂತ್ರವಾಗಿ ಹೋಗ್ಲೋ ಧೈರ್ಯವೇ ಇಲ್ಲ. ನೀವು ಮುಂಚೆ ಆದ್ರೂ ಸಂಜೆ ಒಂದು ಹೋದ್ವೆ, ಒಂದ್ 8 ಗಂಟೆ 9 ಗಂಟೆ ಹೊತ್ತಿಗಾದ್ರೂ ಹೋದ್ರೆ ನಿಮ್ಗೆ ಅಷ್ಟು ಹೆದರಿಕೆ ಆಗ್ತಿರ್ಲಿಲ್ಲ. ಈಗ ಸಂಜೆ 6 ಗಂಟೆಗೆ ಹೊರಗೆ ಹೋಗ್ವೆ ಹೆದರಿಕೆ ಆಗ್ತದೆ ಹೆಂಗಸರಿಗೆ. ಯಾಕೆ? ಸಮಾಜದಲ್ಲಿ ಅಂಥ ವಾತಾವರಣ ಆಗಿದೆ. ಅಲ್ಲ, ಅಂತ ವಾತಾವರಣನೇ ಬೇಕು ಒಂದು ಕಡೆಯಲ್ಲಿ ಇಂಥ ಸಚಿವರುಗಳಿಗೆ, ಅಥವಾ ಯಾವ ರೀತಿಯಲ್ಲಿ ಅಂದ್ರೆ ಇಂಥ ದಕ್ಷಾಧಿಕಾರಿ ಎಲ್ಲ ಅಂತದನ್ನು ನಿಯಂತ್ರಣ ಮಾಡಿದ್ರೆ. ಇಲ್ಲಿ ಬಳ್ಳಾರಿಯಲ್ಲಿ ನೋಡಿರ್ಬೋದು, ಬಹಳಷ್ಟು ಅತ್ಯಾಚಾರದ ಪ್ರಕರಣಗಳು ಕಂಡಿರ್ಬೋದು, ಬಹಳಷ್ಟು ದುರಂತಗಳಿದೆ ಒಂದ್ ಕಡೆಯಲ್ಲಿ, ಮಹಿಳೆಯರ ಮೇಲೆ ಹಾಕುವಂತ ದೌರ್ಜನ್ಯ ಆಗಿರ್ಬೋದು. ಈ ದಕ್ಷ ಅಧಿಕಾರಿ ಬಂದ ನಂತರ ಇದೆಲ್ಲದಕ್ಕೂ ಒಂದ್ ಕಡೆಯಲ್ಲಿ ಬಹಳಷ್ಟು ನಿಯಂತ್ರಣ ಬಂದಿದೆ ಅನ್ನುವಂಥದ್ದು. ಆದ್ರೆ ಈಗ ಇಂಥ ದಕ್ಷಾಧಿಕಾರಿಯನ್ನೇ ಅಲ್ಲಿಂದ ವರ್ಗಾವಣೆ ಮಾಡಲಾಗ್ತದೆ. ಅದು 2 ಜಿಲ್ಲೆಗಳಿಗೆ ವರ್ಗಾವಣೆ ಮಾಡ್ತಾರೆ ಒಂದು 24 ಗಂಟೆಯಲ್ಲಿ. ಇದು ಒಳ್ಳೆಯ ಲಕ್ಷಣ ಒಂದು ಕಡೆಯಲ್ಲಿ. ಇಲ್ಲ, ಖಂಡಿತ. ಯಾಕಂದ್ರೆ ಅವರಿಗೆ ಅವರ ಸಾಮರ್ಥ್ಯವನ್ನು ಕುಗ್ಗಿಸ್ಲಿಕ್ಕೆ ಅವರ ಮೇಲೆ ಪ್ರೆಷರ್ ತಂದು ಟ್ರಾನ್ಸ್ಫರ್ ಮಾಡ್ತಾ ಇದ್ರೆ ಅವರಂದ್ರೆ ಒಂದ್ ರೀತಿ ಅವರಿಗೆ ಪ್ರೆಷರ್ ಅವರ ಕುಗ್ಗಿಸ್ಲಿಕ್ಕೆ, ಅವರನ್ನು ಮೆಟ್ಟಿ ನಿಲ್ಲಿಕ್ಕೆ, ಅವರಲ್ಲಿ ಸಹ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಹಾಗೆ ಪ್ರಯತ್ನ ಪಟ್ಟು ಅವರು ಮೇಲಿಂದ ಮೇಲೆ ವರ್ಗಾವಣೆ ಮಾಡ್ತಾ ಹೋದ್ರೆ ಅವರ ಮನಸ್ಥಿತಿ ಹೇಗಿರ್ಬೇಡ, ಬೇಡ, ಈ ರಗಳೆ ಬೇಡ ಅಂತ ಅವರನ್ನು ಹಿನ್ನೆಟ್ಲಿಕ್ಕೆ ಹೀಗೆ ಮಾಡ್ತಾ ಇದ್ದಾರೆ. ಅಲ್ಲ, ಈ ಹಿಂದಿನ ಪ್ರಕರಣವನ್ನೇ ನೋಡಿರ್ಬೋದು, ರವಿಕುಮಾರ್ ಅವರ ಒಂದು ಹತ್ಯೆ ಪ್ರಕರಣ ಅಥವಾ ಆತ್ಮಹತ್ಯೆ ಏನು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕಿರುಕುಳದಿಂದಲೇ ಅವರು ಆತ್ಮಹತ್ಯೆಗೆ ಶರಣಾದ್ರು. ಒಂದ್ ಕಡೆಯಲ್ಲಿ ಒಂದ್ ಕಡೆಯಲ್ಲಿ ಇವರ ಧೈರ್ಯತನಕ್ಕೆ ಮೆಚ್ಚಬೇಕು ಅನುಪಮಾ ಶೆಣೈ ಅವರ. ಇಂಥ ಎಲ್ಲ ಒಂದ್ ಕಡೆಯಲ್ಲಿ ಆರೋಪದಿಂದ ಹೊರಪಡಿಸುವಂತ ವ್ಯವಸ್ಥೆಗಳಿಗೆ ಮುಂದಾದ್ರು. ಒಂದ್ ಕಡೆಯಲ್ಲಿ ಸಚಿವರು ವರ್ಗಾವಣೆ ಮಾಡಿದ್ರು, 2 ಸಾರಿ ವರ್ಗಾವಣೆ ಮಾಡಿದ್ರು, ಮತ್ತೆ ರಜೆ ಘೋಷಣೆ ಮಾಡಿದ್ರು. ಇದೆಲ್ಲವನ್ನು ನೋಡಿದ್ರೆ ಇದು ನಮಗೆ ಬೇಕಾದ ಪ್ರಜಾಪ್ರಭುತ್ವದ ಒಂದು ಸರ್ಕಾರವ ಅಥವಾ ಒಂದ್ ಕಡೆಯಲ್ಲಿ ಸಚಿವರಿಗೆ ಅಥವಾ ಗೂಂಡಾ ಸಚಿವರಿಗೆ ಒಂದು ಸರ್ಕಾರನ ಅನ್ನುವಂಥದ್ದು. ಅಂದ್ರೆ ಅದನ್ನು ಅವರನ್ನ ಮೆಟ್ಟಿ ನಿಂತು ಅವರ ಅಧಿಕಾರವನ್ನು ಹಿಂಪಡೆಯುವ ಒಂದು ರೀತಿ ಇದು ಕಾರ್ಯತಂತ್ರ ನಡೀತಾ ಇದೆ. ಯಾಕಂದ್ರೆ ಅವರ ಕೆಲಸ ಆಗಬೇಕು, ಅದನ್ನು ಮಾಡದೇ ಇದ್ದರೆ ಮೆಟ್ಟಿ ನಿಲ್ಲುವುದೇ. ಆದ್ರೆ ನೋಡಿ, ಈಗ ಒಂದು ಮಹಿಳಾದಲ್ಲಿ ಈಗ GSB ಮಹಿಳೆಯಲ್ಲಿ ಈಗ ಒಂದು ದಕ್ಷ ಅಧಿಕಾರಿಯಾಗಿ ಅನುಪಮಾ ಶೆಣೈ ಅವರು ಮುಂದುವರ್ತಾ ಇದ್ದಾರೆ. ಅದೆಲ್ಲ ನಮಗೆ ಹೆಮ್ಮೆ ಆಗಬೇಕಾದ ವಿಷಯ. ಅವರನ್ನು ಹೀಗೆ ಅವರ ಕಾರ್ಯವನ್ನು ನೀವು ಮೆಟ್ಟಿ ನಿಂತರೆ, ಅವರಿಗೆ ಕುಗ್ಗಿಸಿದ್ರೆ ಇದು ಸಮಾಜಕ್ಕೆ ಕೆಟ್ಟದ್ದು. ಒಂದು ದಕ್ಷ ಅಧಿಕಾರಿಯಾಗಿ ಅವರಿಗೆ ಸಪೋರ್ಟ್ ಮಾಡುವುದ ಬದಲು ಅವರನ್ನು ಕಾಲೆಳೆಯುವುದು, ಅವರನ್ನು ಮೆಟ್ಟಿ ನಿಲ್ಲಿಸುವುದು ಅದೆಲ್ಲ ಮಾಡಿದ್ರೆ ಸಮಾಜಕ್ಕೆ ಎಷ್ಟು ಕೆಟ್ಟದಂತ ಹೇಳಿದ್ರೆ ಮುಂದೆ ಬರುವವರು ಆಲೋಚನೆ ಮಾಡ್ತಾರೆ. ಹೌದಲ್ಲ? ಎಲ್ಲರೂ ಅದನ್ನು ಖಂಡಿಸಲೇಬೇಕು. ಅವರಿಗೆ ಸಪೋರ್ಟ್ ಆಗಿ ನಾವು ನಿಲ್ಲಲೇಬೇಕು. ಮಹಿಳೆಯರೆಲ್ಲ ಒಗ್ಗಟ್ಟಾಗಿ ಅವರಿಗೆ ಸಪೋರ್ಟ್ ಮಾಡ್ಲೇಬೇಕು ಅಂತ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೇನೆ. ಸರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
ಎಸ್, ಇವರು ಹೇಳುವಂತ ರೀತಿಯಲ್ಲೇ ಒಂದು ಕಡೆಯಲ್ಲಿ ದಕ್ಷ ಅಧಿಕಾರಿಗಳಿಗೆ ಉಳಿಗಾಲ ಇಲ್ಲ ಅನ್ನೋದು ನಾವು ಇದನ್ನು ಪದೇ ಬಹಳಷ್ಟು ಬಾರಿ ಹೇಳಿದ್ವಿ. ಆದ್ರೆ ಇವರ ಮನೆಯ ಒಂದು ಸ್ಥಿತಿಯನ್ನು ಅವಲೋಕಿಸಿದ್ರೆ ಬಹಳ ಮಧ್ಯಮ ವರ್ಗದಿಂದ ಇವರು ಅಧಿಕಾರಿಯಾಗಿದ್ದಾರೆ ಅನ್ನುವಂಥದ್ದು. ಹೇಗೆ ಇವರ ಮನೆಯ ಪರಿಸ್ಥಿತಿ ಹೇಗಿದೆ, ಈಗಿನ ದಿನಗಳಲ್ಲಿ ಹೇಗಿದ್ದಾರೆ? ಇವರ ತಂದೆನೂ ಒಂದು ಸಣ್ಣ ಕ್ಯಾಂಟೀನ್ ಇಟ್ಕೊಂಡು ಅವರು ತನ್ನ 3 ಜನ ಮಕ್ಕಳು, 2 ಗಂಡು ಮಕ್ಕಳು, 1 ಹೆಣ್ಮಗಳನ್ನ ಅವರು ಇದು ಮಾಡಿದ್ದಾರೆ, ಬೆಳೆಸಿದ್ದಾರೆ. ಅವ್ರು ಈಗಲೂ ಅಷ್ಟೇ ತನ್ನ ಮಕ್ಕಳು ಒಳ್ಳೆಯ ಹುದ್ದೆಯಲ್ಲಿದ್ದು ತಾನು ಮಾಡುವ ಕಾರ್ಯವನ್ನು ಬಿಡದೆ ಅವ್ರು ಈಗಲೂ ಅದೇ ಕ್ಯಾಂಟೀನ್ ಅನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅಂತ ಒಂದು ಸ್ವಾಭಿಮಾನಿ ಕುಟುಂಬ ಅದು, ತುಂಬಾ ಸ್ವಾಭಿಮಾನಿ. ತನ್ನ ಮಕ್ಕಳಿಗೂ ಅಂಥದ್ದೇ ಒಂದು ಸ್ವಾಭಿಮಾನ ಸತ್ಯವನ್ನು ಅವರು ಹೇಳ್ಕೊಡ್ತಾರೆ. ಈಗ ಅವರು ಬಹಳಷ್ಟು ಕಷ್ಟಪಟ್ಟು ಒಂದು ಕಡೆಯಲ್ಲಿ ಅಧಿಕಾರಿಯಾಗಿ ಬೆಳೆಸಿದಂತ ಮಗಳನ್ನು ಈಗ ಈ ಒಂದು ದುರಂತವನ್ನು ನೋಡಿದ್ರೆ ಏನಂತಾರೆ? ಅವರು ತುಂಬಾ ಮಾನಸಿಕವಾಗಿ ತುಂಬಾ ನೊಂದಿದ್ದಾರೆ. ಗಾಂಧೀಜಿ ಅವರು ಹೇಳ್ತಾ ಇದ್ರು, ಮಧ್ಯರಾತ್ರಿಯಲ್ಲಿ ಒಂದೇ ಹೆಂಗಸು ಅಥವಾ ಒಂದೇ ಹೆಣ್ಣು ಮಗಳು ನಡ್ಕೊಂಡು ಹೋದಾಗ ನಿಜವಾಗ್ಲೂ ನಮ್ದು ರಾಮರಾಜ್ಯ ಅಂತ. ನಮ್ಗೆ ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತು, ಆದ್ರೆ ಈಗ ಅದಾಗ್ತಾ ಸಾಧ್ಯ ಉಂಟಾ? ಖಂಡಿತವಾಗಿ ಸಾಧ್ಯ ಇಲ್ಲ. ಒಂದು ಹೆಣ್ಮಗಳು ಮಧ್ಯರಾತ್ರಿ ಬೇಡ, ಈಗ ಬೆಳಗಿನ ಅತ್ಯಾಚಾರ ನಡೆದಿದ್ದು ನಾವು ಎಷ್ಟೋ ಪ್ರಕರಣಗಳನ್ನು ನೋಡಿದ್ದೇವೆ. ಈಗ ಅವರ ತಂದೆನೂ ಹಾಗೆ ತುಂಬಾ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ. ನಾನಿಷ್ಟು ಸ್ವಾಭಿಮಾನವಾಗಿ ಬೆಳೆಸಿದ ಮಕ್ಕಳಿಗೆ ಇಂಥ ಒಂದು ಅನ್ಯಾಯದ ಬಲೆಯಲ್ಲಿ ಸಿಕ್ಕಿ ಹಾಕಿದಾರಲ್ಲ ಅನ್ನುವ ಮನಸ್ಥಿತಿ ಅವರಿಗೆ ಸೃಷ್ಟಿಯಾಗಿದೆ. ಇದೇ ಮನಸ್ಥಿತಿಯಲ್ಲಿ ಇರುವವರಿಗೆ ನಾವು ಅವರ ಮನೆಗೆ ಭೇಟಿ ನೀಡಿ ಅವರಿಗೆ ನಾವು ಒಂದು ಧೈರ್ಯ ಕೊಟ್ಟು ಹೇಳಿದ್ದೇವೆ, ಯಾವುದೇ ಕಾರಣಕ್ಕೂ ನಿಮ್ಮ ಮಗಳನ್ನು ಹಿಂಜರಿಲಿಕ್ಕೆ ಬಿಡಬೇಡಿ. ಯಾಕಂದ್ರೆ ಈ ರೀತಿ ಸಚಿವರ ದಬ್ಬಾಳಿಕೆ ಮುಂದುವರಿಯುವುದು ಸಹಜ. ಅದನ್ನು ನಾವು ಕೂಡ ನಮ್ಮ ಮಹಿಳಾ ಸಂಘಟನೆಗಳ ಮುಖಾಂತರ ಇದನ್ನು ಹೋರಾಟ ನಡೆಸಿ ಮುಂದೆ ಹೋಗಿ ಅವಳಿಗೆ ಬೇಕಾದ ಏನು ಸವಲತ್ತುಗಳು, ಅಂದ್ರೆ ಅವಳಿಗೆ ಬೇಕಾದ ಏನು ಆ ಅಧಿಕಾರದಲ್ಲಿ ಅವಳು ಏನು ಪೊಲೀಸ್ ಅಧಿಕಾರಿಯಾಗಿದ್ದಾಳೆ ಅವಳಿಗೆ ಏನು ಅವಳಿಗೆ ಅಲ್ಲಿ ಅನುವು ಮಾಡಿಕೊಡ್ಬೇಕು, ಇದನ್ನು ನಾವು ಹೋರಾಟದ ಮುಖಾಂತರ ಅವಳಿಗೆ ಕೊಡಿಸಬೇಕು ಅನ್ನುವುದು ನಾವು ನಮ್ಮ GSB ಹಿತರಕ್ಷಣಾ ವೇದಿಕೆಯಿಂದ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗೆ ಇಲ್ಲಿ ನಮ್ಮ ಹತ್ತಿರದ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ ಎಲ್ಲ ಮಹಿಳಾ ಸಂಘಟನೆಗಳು ಮುಂದೆ ಬಂದು ಇದೇ ರೀತಿ ಅವರಿಗೊಂದು ಸಹಕಾರ ಕೊಡಬೇಕು. ಈ ಸಂಘಟನೆ ಮಾಡಿದ್ರಿಂದ, ಈ ಹೋರಾಟದಿಂದ ಅವಳಿಗೆ ಒಳ್ಳೆಯ ಒಂದು ಅಧಿಕಾರದಲ್ಲಿ ಮುಂದುವರಿಲಿಕ್ಕೆ ಅಥವಾ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆಗಬೇಕು ಅನ್ನೋದು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಇಂತಹ ಒಂದು ರಾಜಕಾರಣಿಗಳಿಗೆ ಎಲ್ಲರೂ ಸೇರಿ ಆಪೋಸ್ ಮಾಡಿದಾಗ ಮಾತ್ರ ಇಲ್ಲ ನಮ್ದು ಬೇಳೆ ಬೇಯುವುದಿಲ್ಲ, ನಮ್ಮನ್ನು ಆಪೋಸ್ ಮಾಡೋರು ಇದ್ದಾರೆ ಅನ್ನುವ ಮನಸ್ಥಿತಿ ಅವರಿಗೆ ಉಂಟಾಗ್ತದೆ. ಇದೇನಾಗಿದೆ ಅಂದ್ರೆ ಗೋಡಾ ಹೇ ಮೈದಾನ್ ಹೇ ಅಂತ ಅವರನ್ನು ನಾವು ಓಟ್ ಕೊಡ್ತೇವೆ, ಅವ್ರು ಎಲೆಕ್ಟ್ ಆಗ್ತಾರೆ, ಆಯ್ಕೆ ಮಾಡ್ತೇವೆ, ಅವರವರ ರಾಜಕಾರಣದಲ್ಲಿ ಕೂರ್ತಾರೆ. ಇಂತಹ ದಬ್ಬಾಳಿಕೆಗಳು ಇಂತಹ ವರ್ಗಾವಣೆಗಳು ಆಗ್ತಾ ಇರ್ತವೆ, ಪೇಪರಲ್ಲಿ ಬರ್ತಾ ಇರ್ತವೆ, ನಾವು ಓದ್ತೇವೆ ಕೂರ್ತೇವೆ. ಆದ್ರೆ ಹಾಗಾಗಬಾರ್ದು. ಏನ್ ಮಾಡ್ಬೇಕಂದ್ರೆ ನಾವು ಜನಪ್ರತಿನಿಧಿಗಳು ಅದನ್ನ ನಾವು ಅವರನ್ನ ಯಾವಾಗ ನಮ್ದು ಓಟ್ ಕೊಟ್ಟವರನ್ನ ಗೆಲ್ಲಿಸಿದ್ದೇವೆ ನಾವು ಪ್ರಶ್ನೆ ಮಾಡ್ಬೇಕು, ನಾವು ಒಟ್ಟಾಗಿ ಇದಕ್ಕೆ ಪ್ರತಿಭಟನೆ ಮಾಡ್ಬೇಕು. ಆಗ ಮಾತ್ರ ಅವರಿಗೆ ನಮ್ಮನ್ನು ಕೇಳೋರು ಇರ್ತಾರೆ ಅಂತ ಗೊತ್ತಾಗ್ತದೆ. ಅವರಿಗೆ ಈಗ ಭಯ ಇಲ್ಲದಾಗೆ ಆಗಿದೆ. ಅಂದ್ರೆ ನಾವು ಏನಂದ್ರೆ ಓದ್ತೇವೆ ಬಿಡ್ತೇವೆ ಅಂದ್ರೆ 2 ದಿನ ಆ ವಿಷಯದಲ್ಲಿ ಚರ್ಚೆ ಮಾಡ್ತೇವೆ, ಆಮೇಲೆ ನಾವು ಅದನ್ನ ಅಪೋಸ್ ಮಾಡುದಿಲ್ಲ. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಪ್ರತಿಯೊಬ್ಬರು ನ್ಯಾಯವಾಗಿ ರಾಜಕಾರಣಿಗಳು ನಡಿಬೇಕಂದ್ರೆ ನಾವು ಪ್ರತಿನಿಧಿಗಳು ಅವರು ಮಾಡಿದ ತಪ್ಪುಗಳಾದಾಗ ನಾವು ಅದಕ್ಕೆ ಹೋರಾಟಕ್ಕೆ ಇಳಿಬೇಕು. ಆಗ ಅವರಲ್ಲಿ ಒಂದು ಭಯ ಮೂಡ್ತದೆ, ನನ್ನನ್ನು ಪ್ರಶ್ನಿಸುವವರು ಇದ್ದಾರೆ ಅನ್ನುವ ಭಯದಿಂದ ಮುಂದಿನ ಆಗ ಅದನ್ನು ಮಾತ್ರ ಒಬ್ರು ಇಬ್ರು ಮಾಡ್ಲಿಕ್ಕೆ ಆಗುದಿಲ್ಲ, ಒಂದೆರಡು ಸಂಘಟನೆಗಳು ಮಾಡ್ಲಿಕ್ಕೆ ಆಗುದಿಲ್ಲ. ಒಂದೆರಡು ಸಂಘಟನೆಗಳು ಎಲ್ಲರೂ ಒಟ್ಟಾಗ್ಬೇಕು. ಈಗ ನಾವು ಖಾಲಿ ಅವರು ಅನುಪಮಾ ಶೆಣಿ ಅವರು ನಮ್ಮ ಗೌಡ ಸಾರಸ್ಥ ಬ್ರಾಹ್ಮಣ ಸಮಾಜದ ಹೆಣ್ಣು ಮಗಳು ಅಂತಲ್ಲ, ನಾವೆಂತ ಮಾಡ್ತಾ ಇರೋದು ಒಬ್ಬ ಮಹಿಳೆ. ನಾಳೆ ನಮ್ಮ ಸಮಾಜದ ಹೆಣ್ಣು ಮಗಳಿಗೆ ಮಾತ್ರ ಈ ರೀತಿ ಆಗುದಲ್ಲ, ಪ್ರತಿಯೊಂದು ಮಹಿಳೆ, ಪ್ರತಿಯೊಬ್ಬ ಸಮಾಜದ ಮಹಿಳೆಗೂ ಈ ರೀತಿ ಅನ್ಯಾಯ ಆಗ್ಬಾರ್ದು. ಅವಳಿಗೆ ಸಿಗುವ ಸ್ಥಾನ ಮಾನ ಗೌರವ ಸಿಗ್ಬೇಕು. ಇಲ್ಲಿಗೆ ಮಹಿಳೆಯರು ಕುಗ್ಗದೆ ಮುಂದೆಯೂ ಇಂತಹ IAS IPS ಹುದ್ದೆಗಳಿಗೆ ಮಹಿಳೆಯರು ಹೋಗ್ಬೇಕು, ನಮ್ಮ ಮಕ್ಕಳು ಹೋಗ್ಬೇಕು. ನಾಳೆ ನಮಗೂ 2 ಹೆಣ್ಮಕ್ಳಿದ್ದಾರೆ, ಮುಂದೆ ಅವರನ್ನು ಇಂಥ ಕೆಲಸಕ್ಕೆ ಹೋಗ್ಲಿಕ್ಕೆ ಹಿಂಜರಿಬಾರ್ದು, ಈ ರೀತಿ ಆಗ್ಬಾರ್ದು ಅನ್ನುವ ಒಂದು ದೃಷ್ಟಿಯಿಂದ ನಾವು ಸಹಿತ ನಮ್ಮ ಸಮಾಜದ ಹೆಣ್ಣು ಅನ್ನುವ ಮಾತ್ರ ಒಂದೇ ಉದ್ದೇಶ ಅಲ್ಲ, ಪ್ರತಿಯೊಬ್ಬ ಮಹಿಳೆಯವರು ಪ್ರತಿಯೊಬ್ಬ ಮಹಿಳೆಗೂ ನಮ್ದು ಒಂದು ಸಂಘಟನೆಯಿಂದ ಸಪೋರ್ಟ್ ಇದೆ ಅನ್ನೋದು. ಸರಿ, ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಬಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ಮಾತಾಡಿದ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು.
ಎಸ್ ವೀಕ್ಷಕರೇ, ಬಹಳಷ್ಟು ವಿಚಾರಗಳನ್ನು ಒಂದು ಕಡೆಯಲ್ಲಿ ಮಾತಾಡಿದ್ದು. ದಕ್ಷ ಅಧಿಕಾರಿ ಒಂದು ಕಡೆಯಲ್ಲಿ, ಇನ್ನೊಂದು ಕಡೆಯಲ್ಲಿ ಗೂಂಡಾ ಸಚಿವರು ಒಂದು ಕಡೆಯಲ್ಲಿ, ಇದೆಲ್ಲವೂ ಒಂದು ಕಡೆಯಲ್ಲಿ ಫೈಟ್ ನಡೀತಾ ಇದೆ. ಬಳ್ಳಾರಿಯಲ್ಲಿ ಬಹಳಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಎಲ್ಲ ಒಂದು ಕಡೆಯಲ್ಲಿ ದಕ್ಷ ಅಧಿಕಾರಿಗೆ ಸರಿಯಾದ ಒಂದು ನ್ಯಾಯ ಸಿಗಬೇಕು ಅನ್ನುವಂಥದ್ದು. ಏನಾಗಲಿ ಮುಂದಿನ ದಿನಗಳಲ್ಲಾದರೂ ಸರಿಯಾದ ನ್ಯಾಯ ಸಿಗಲಿ ಅನ್ನೋಂತ ಹೇಳ್ತಾ, ಮಹಿಳೆಯರಿಗೆ ಎಲ್ಲೋ ಒಂದು ಕಡೆಯಲ್ಲಿ ದೌರ್ಜನ್ಯ ಅನ್ನುವಂಥದ್ದನ್ನು ಕಡೆಗಣನೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸುದ್ದಿ ಮಾಹಿತಿ ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.